ವಿರಸಿವಟ ಪಾತ್ರದಲ್ಲಿ ತಾಮಲಗಿರನು ನಿದ್ರೆಯೊಳ್ಳ ಕಾಲ್ಬೆರಳಿರಿಸಿ ಬಾಯೊಳಗೆ ನಿದ್ರೆಯೊಳ್ಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಜಲದಿ ರಾಶಿಯ ಮಧ್ಯದಲ್ಲಿ ಹುಟ್ಟಿದವರು ನಾವು. ಹುಟ್ಟುವಾಗಲೇ ಅಜ್ಞಾನವೆಂಬ ಅಂಧಕಾರದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ದವಳು ನಮ್ಮ ತಾಯಿ ಆದಿಮಾಯೆ. ನಾಮ ಹಾಗೂ ಕಾರ್ಯವನ್ನು ಸೂಚಿಸಿದವಳಾಕೆ. ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ, ವಿಷ್ಣುವಾದ ನನಗೆ ಪಾಲನ ಕಾರ್ಯ, ಹರನಿಗೆ ಲಯ ಕಾರ್ಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದವಳು ಆಕೆ. ಮುಂದಿನ ದಿನಗಳಲ್ಲಿ ಬ್ರಹ್ಮನಿಗೆ ತಾನೇ ಶ್ರೇಷ್ಠನೆಂಬ ಅಹಂಭಾವವು ಮುಂದಾಯಿತು. ನನ್ನ ಹಾಗೂ ಹರನ ಮತ ಒಂದೇ ಆದ್ದರಿಂದ ಹರನು ನನ್ನಲ್ಲಿ ಐಕ್ಯನಾದ. ಇದನ್ನು ಕಂಡ ಬ್ರಹ್ಮನು ಕೋಪದಿಂದ ಹೋರಾಟಕ್ಕೆ ಮುಂದಾದ. ನಂತರ ಹೋರಾಟವು ವಾದವು ಯಾವುದು ಸರಿಯಲ್ಲ ಎಂದು ಆತನಲ್ಲಿ ಹೇಳಿದಾಕ್ಷಣ ಮುಂದೇನು ಮಾಡುವುದೆಂದು ಕೇಳಿದ. ನಂತರ ಪರಸ್ಪರರಲ್ಲಿ ಸೇರಿ ಶೋಧನೆಯ ಮೂಲಕ ಯಾರು ಶ್ರೇಷ್ಠ ಎಂದು ತಿಳಿದುಕೊಳ್ಳೋಣ ಎಂದು ಹೇಳಿದೆ. ಮೊದಲಾಗಿ ನಾನು ಬ್ರಹ್ಮನನ್ನು ಸೇರಿದೆ. ಸೇರಿದ್ದು ಬಾಯಿಂದಾದರೂ ಹೊರಗೆ ಬಂದದು ಅಧೋದ್ವಾರದಿಂದ. ಹಾಗಾಗಿ ಅಧೋಕ್ಷಜ ಎಂಬುದಾಗಿ ನನಗೆ ಹೆಸರನ್ನಿತ್ತ. ಆತನ ಉದರವನ್ನು ಸೇರಿದ ನಾನು ಸ್ವರ್ಣವನ್ನು ಕಂಡೆ. ಹಾಗಾಗಿ ಹಿರಣ್ಯ ಗರ್ಭನೆಂದು ಆತನಿಗೆ ಹೆಸರನ್ನಿತ್ತೆ. ಮುಂದೆ ನನ್ನನ್ನು ಬ್ರಹ್ಮ ಸೇರಿದ. ನಾನು 9 ದ್ವಾರಗಳನ್ನು ನಿರ್ಬಂಧಿಸಿ ಕುಳಿತವನಿದ್ದೇನೆ. ಇನ್ನೇನು ಮಾಡುವುದು? 3 ಮೂರ್ತಿಗಳು ನನ್ನೊಳಗಿದ್ದಾರೆ. ಅವರ ಶಕ್ತಿಯ ಪ್ರಭಾವವು ಏನು? ಜಡತ್ವವು ಮೈಯನ್ನು ಆವರಿಸಿದೆ. ನಿದ್ದೆ ಬಂದಂತಾಗುತ್ತಿದೆ. ಏನ ಮಾಡಲಿ? ಆಲದೆಲೆಯೊಂದು ತೇಳುತ್ತಾ ಈ ಕಡೆಗೆ ಬರುತ್ತಿದೆ. ನಾನು ಬಾಲ ಮುಕುಂದನಾಗಿ ಕಾಲ್ ಬೆರಳನ್ನು ಬಾಯಲ್ಲಿಟ್ಟು ಆಲದೆಲೆಯಲ್ಲಿ ಮಲಗುತ್ತೇನಂತೆ. ಏನಾಗುತ್ತದೋ ನೋಡಿಯೇ ಬಿಡೋಣ. ಕಿರುಬೆರಳಿನಲ್ಲಿ ಹೊರಗೆಡ ಹೆದಾನವರಿಯರು ದಿಸುತ್ತಲಿ.
ಏನಿದು ಏನಿದು ಎಲ್ಲ ಜಾಗವು ನೀರಿನಿಂದ ಆವರಿಸಿದೆ. ನಾನು ಹೇಗೆ ಬಂದೆ? ನನ್ನ ಯಾರು? ನನ್ನ ನೀನು ಬೇಕು. ಇದನ್ನೆಲ್ಲ ಹುಡುಕುತ್ತಾ ಬಂದಿದ್ದೇನೆ. ಇನ್ನೂ ಸಿಗಲಿಲ್ಲ. ಅದಕ್ಕಾಗಿ ಅದನ್ನಿಲ್ಲೂ ಹುಡುಕುತ್ತಾ ಏನು ಕಾಣಿಸ್ತಾ ಇಲ್ಲ. ಆದರೆ ಏಕಾಏಕಿ ಅಪಾರ ಗಾತ್ರದ ನಾನು ಜನಿಸಿದ್ದೇನೆ. ಯಾರು ನಾನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾರು ನನ್ನ ತಂದೆ? ಏನು ಮುಂದೆ? ಇಲ್ಲೇ ನಿಂತರೆ ಉತ್ತರ ಸಿಗದು. ಹೇಳು, ನಡೆಯುತ್ತೇನೆ ಮುಂದೆ. ಪುಷ್ಟವಾದ ಹುಡುಗನಲ್ಲವೇ? ಒಳ್ಳೆ ಅನ್ನ ಹಾಗಿದ್ದಿ. ನಾನು ನಿನ್ನ ಹಾಗೆ ಇದ್ದೇನೆ. ಆದ್ರೆ ನೀನು ಯಾರು? ನನ್ನ ಜನ್ಮ ಈಗಷ್ಟೇ ಆದದ್ದು. ನನ್ನ ಜನ್ಮ ಕೂಡ ಈಗಾಗಲೇ ಆಗಿದೆ. ಹೌದಾ? ಹಾಗಾದರೆ ನಾವಿಬ್ಬರು ಏಕಕಾಲದಲ್ಲಿ ಜನಿಸಿದ್ದೇವೆ. ಹೌದು. ನೀನಾಗೆ ನನಗೆ ನಗಡಿದ್ದು. ಈ ನಗಡಿನ ಸಾಗಿದೆ. ನಾನು ಸಂತೋಷದಿಂದ ನಗಡಿದ್ದು. ನಾನು ಸಂತೋಷದಿಂದ ನಗಡಿದ್ದು. ಯಾಕೆ? ಇಷ್ಟು ಹೊತ್ತು ನಾನು ಒಬ್ಬನೇ ಇದ್ದೇನೆ. ನನ್ನ ನಿಲುವು ಕೂಡ ಅದೇ. ಏಕಾಂಗಿಯಾಗಿ ಬಂದೆ, ಏಕಾಂಗಿಯಾಗಿ ಸಾಯುತ್ತೇನೋ ಎಂಬ ಒಂದು ಭಯದಲ್ಲಿ ಹಾಗಾದ್ರೆ ಇಬ್ಬರಿಗೆ ಕೂಡ ಸಂತೋಷ. ಹೌದು. ನೀನು ಬಂದೆ, ನಾನು ಬಂದೆ. ಹಾಗಾದರೆ ನಾವೊಂದು ಸಹೋದರತ್ವ ಬೆಳೆಸಿಕೊಳ್ಳೋಣ. ನಮಗಿಬ್ಬರಿಗೂ ಯಾರು ಇಲ್ಲ ಅಲ್ಲ? ಹಾಗಾದರೆ ನಾನು ನನ್ನ ಪ್ರೀತಿಯ ಭಾವದಲ್ಲಿ ನೋಡಿದೆ. ಹಾಗಾದ್ರೆ ನಾನು ತಮ್ಮ ನಿನ್ನ ನೋಡಿದಾಗ ನನಗೆಂತಲೋ ಭಯ. ಏನು ಭಯ? ಒಂದು ಗೌರವದ ಭಾವನೆ. ನಾನು ಎಂದು ಕರೆಯಲೇ. ಸಂತೋಷ ಸಂತೋಷ ಅಣ್ಣ.
ಸಹಿಸಲಾಗದು. ಅದು ಬೇಕು ನನಗೆ. ಸಹಿಸಲಾಗಲ್ಲ. ಹಾಗಾದರೆ ನಿನ್ನನ್ನು ನಾನು ತಮ್ಮನನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಮಗೆ ನಮ್ಮಿಬ್ಬರಿಗಿಂತ ನಾಮಕರಣ ಬೇಕು. ನನಗೊಂದು ಬೇಕು ನಾಮ. ಒಂದು ಬೇಕು ನಾಮ. ಹಾಗಾದರೆ ನಿನ್ನನ್ನು ನೋಡಿಕೊಂಡು ನಾಮ ಇಡ್ತೀನಿ. ಮೊದಲು ನಾನು ಇರ್ತೇನೆ. ಆಯ್ತು. ಎಂತದು ನಿನ್ನ ದೇಹ? ಏನು ಕೈ ಇಟ್ಟೆ ತೆಗಿಲಿಕ್ಕೆ ಮನಸ್ಸೇ ಆಗುದಿಲ್ಲ. ಏನು ಮೃದು ನೀನು. ಆ, ನಾನು ಇನ್ನೊಂದು ಮಧು ಎಂದು ಕರೆಯಲೇ. ಹಾಗೆ ಆಗಲಿ. ಒಳ್ಳೆ ನಾಮ, ಒಳ್ಳೆ ನಾಮ. ಹಾಗಾದರೆ ನಾನೊಂದೀಗ ನಾಮ ಇಡಲಿ. ಚಂದದ ಸೈಡ್ ಆಯ್ತಾ? ಬಾಲಗಟ್ಟಿದ್ದಿ. ಹೌದಾ? ಅದಕ್ಕೆ ನಾನು ನಿನ್ನನ್ನು ತಮ್ಮ ಗಟ್ಟಿ ಅಂತ ಇರ್ತೇನೆ. ಅದೆಂತ ತಮ್ಮ ಗಟ್ಟಿ? ತಮ್ಮ ಗಟ್ಟಿ ಒಳ್ಳೇದಿಲ್ವಾ? ನಿನಗೊಂದು ಮಧು ಅಂತ ಅಷ್ಟೊಂದು ಹೆಸರಿರ್ತೇನೆ, ನೀನು ನನ್ನ ತಮ್ಮ ಗಟ್ಟಿ ಅಂತ ಕರೀತೀಯ? ಅದು ಬೇಡವಾ? ಬೇಡ, ಅದು ಬೇಡವೇ ಬೇಡ. ಹಾಗಾದರೆ ಕಠಿಣವಾಗಿ ಇರುವ ಕ್ಷಣದಲ್ಲಿ ನೀನು ಕೈಟಬನ್ನೆ ಎಂದು ಹೇಳಿ. ಓಹೋ, ನಾನು ಕೈಟಬನೆ. ನಾನು ಮದುವೆ. ಚೆನ್ನಾಗಿದೆ, ಚೆನ್ನಾಗಿದೆ. ಹಾಗಾದರೆ ನಾವಿಬ್ಬರು ಮಧು ಕೈಟಬರು. ಅಮ್ಮ, ಅಷ್ಟೆಲ್ಲ ಆಯ್ತು. ನನಗೆ ಹುಟ್ಟಿದ ತಕ್ಷಣ ಹಸಿವು. ಹಸಿವಿನಿಂದ ಬಳಲುತ್ತಿದ್ದೇನೆ. ತಡ ಮಾಡುವುದಿಲ್ಲ. ಅಣ್ಣ, ಜಲದಿ ಜಲದಲ್ಲಿ ಅಣ್ಣ, ಜಲದಿ ಕಾಣಿಸ್ತಾ ಉಂಟಲ್ಲ, ಅದಕ್ಕೆ ಬಡಿದಾಗ ಅದರಿಂದ ಪ್ರಾಣಿಗಳು ಹೊರಗೆ ಬರ್ತದೆ. ಅದನ್ನು ಹಿಡಿದು ನೋಡ, ಜಲದಿ ಬಡಿ.
ಹಿಡಿಯೋಣ ಹೋಗು ಹೋಗು ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೆ ವಿಧಾತ ಬಲದಲ್ಲಿ ತರಹರಿಸಿದನು ತೈದರು ರೇ ದಿನ ಬರುವಾರಣ ಅಬ್ಬಬ್ಬಾ, ಅದೆಲ್ಲಿಂದ ಬಂದರೋ ದೂತರಿಬ್ಬರು ಬೆನ್ನಟ್ಟುತ್ತಿದ್ದಾರೆ. ಅದಕ್ಕಾಗಿ ಹರಿಯ ಕಮಲನಾಳದಲ್ಲಿ ಹುದುಗಿದ್ದೇನೆ. ಅಮ್ಮ ತಾಯೇ ಆದಿಮಾಯೇ ರಕ್ಷಿಸು ತಾಯೇ. ಮರುಗಲೇಗೆ ವಿಧಾತ ಮನದಲ್ಲಿ ಸ್ಮರಿಸು ಯಾಕೆ ಈ ಬರಿಗೆ ಒರೆಯ ಬಾರದೆ ಬಂದ ಕಷ್ಟವ ನರಿದು ಗೊಂಬೆ ಮಗನೇ ಬ್ರಹ್ಮ ಅಮ್ಮ ಏಳು ಎದ್ದೇಳು ಕಣ್ಣೀರು ಧಾರೆಯನ್ನು ಸುರಿಸುತ್ತಿರುವೆ ಏಕೆ ಮರುಕ ಯಾರಿಂದ ಕಷ್ಟ ಬಂತು ಹೇಳು ಕಂದ ಅಮ್ಮ, ಜಲದಲ್ಲಿ ಹುಟ್ಟಿದ ಈ ಖಳರಿಬ್ಬರು ನನ್ನನ್ನು ತಿನ್ನಲು ಬರುತ್ತಿದ್ದರಮ್ಮ. ಅದಕ್ಕಾಗಿ ಭಯಗೊಂಡೆ. ರಕ್ಷಿಸು ಅಮ್ಮ, ರಕ್ಷಿಸು. ಮರುಗಬೇಡವಿದ ನಾ ಶ್ರೀಹರಿಯ ಸೇರಿಹ ಕಾರಣದೊಳು ಇರುವ ನಿದ್ರೆಯೊಳ್ಳು ಶೀಘ್ರದೊಳಗಲಿ ಹೋಗುವೆನೋ ಭರದೊಳಿಚ್ಚರಗೊಂಡು ಧೈರ್ಯರ ಹರಿದು ಕೊಡುವನು ಭೀತಿವೆ ವರ ಸುದರ್ಶನವ ಕೊಡುತ್ತವಗೆ ನೀ ಮರೆಯೊಳಿಯಬಹುದೇನೋ ಮರುಗಬೇಡ ವಿಧಾತ ಮರುಗಬೇಡ ನಾನು ಶ್ರೀಹರಿಯನ್ನು ಸೇರಿದ ಕಾರಣ ಅವನು ನಿದ್ರಾಸಕ್ತನಾಗಿದ್ದಾನೆ ಈ ಕ್ಷಣವೇ ಶ್ರೀಹರಿಯನ್ನು ಬಿಟ್ಟು ಹೋಗುತ್ತೇನೆ ಹರಿಯು ಎಚ್ಚೆತ್ತು ದುಷ್ಟರನ್ನು ತರಿದುಕೊಡುತ್ತಾನೆ ಈ ಸುದರ್ಶನವನ್ನು ಶ್ರೀಹರಿಗೆ ಕೊಡು ಅದು ತನಕ ನಾನೆಲ್ಲಿರಲಿ ಅಮ್ಮ? ಹರಿಯ ನಾಭಿ ಕಮಲದಲ್ಲಿ ಹುದುಗಿಕೊಂಡಿರು ಅದೃಶ್ಯಲಾಗುತ್ತೇನೆ ತೊಲಗಿಲ್ಲದ ಯೋಗಮಾಯಿಯು ನಳಿನ ನಾವನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಹರಿಯೋ ನಿದ್ರೆಯಿಂದ ಎದ್ದ ಕ್ಷಣ ಹತ್ತಿರದಲ್ಲಿ ಒಂದು ಆಯುಧ ಕಾಣುತ್ತಿದೆ. ಮನಸ್ಸಿನಿಂದ ಸಂತೋಷ ಮೂಡ್ತಾ ಇದೆ. ಯಾಕೆ ಏನೆಂದು ತಿಳಿಯುತ್ತಿಲ್ಲ. ಕಿರುನಗೆ ಬೀರುತ್ತಾ ಕುಳಿತಿರುತ್ತೇನೆ. ಅಣ್ಣ ಆ ಪ್ರಾಣಿ ಎಲ್ಲಿಯೋ ತಪ್ಪಿಸಿಕೊಂಡು ಅದನ್ನು ಹುಡುಗುತ್ತಾ ಬರುವಾಗ ಅದು ಅಲ್ಲಿ ನೋಡು ಎಲ್ಲಿ? ಯಾವುದೋ ಒಂದು ಬೇರೆ ಕಾಣ್ಬೇಕು ಉಂಟು. ಅದನ್ನು ವಿಚಾರಿಸುವ ಏನಂತ ಅಯ್ಯೋ, ಯಾರಿಲ್ಲ ಬೇಡಯ್ಯ ನೀನು ಹೇಳು.
ನಾನು ನೀನೆ ಕರಿಯ. ಓಹ್ ಹ, ಅಲ್ಲ ಹಾ ಇಷ್ಟು ದೊಡ್ಡ ಗಾತ್ರದ ನಾವಿಬ್ಬರು ಬರ್ತಾ ಇಲ್ಲ ಅವನ ಹತ್ತಿರ. ಹಾ. ಒಂದು ಎಲೆಯ ಮೇಲೆ ಕೂತ್ಕೊಂಡಿದ್ದಾನೆ. ಹೌದು. ಒಂದ್ ಸ್ವಲ್ಪ ಭಯ ಇಲ್ಲ ಅಲ್ಲ ನಿಂಗೆ? ಭಯ ನನ್ನ ಐತಿ. ಹಾ ತೋರ ತೋರ ತೋರ. ಯಾರನ್ನು ತೋರಿಸ್ಬೇಕು? ಹ, ಅದೊಂದು ತೋರಿಸು ಹ, ಯಾರನ್ನು? ಯಾರು ತಮ್ಮ ಹೇಳು? ಅದು ಹುಟ್ಟಿದಾಗಲೇ ಬಹಳ ಹಸಿವಿನಿಂದ ಹುಟ್ಟಿದವ ನಾವಿಬ್ರು. ಓಹ್ ಅಣ್ಣ ನಮ್ಮಂದಿರು. ನಾವು ಒಂದು ಬೇಟೆಗಂತ ಹೋದಾಗ ಹಾ. ಒಂದು ಪ್ರಾಣಿ ಕೂತಿತ್ತು. ಹೌದೇ ದಷ್ಟಪುಷ್ಟವಾಗಿತ್ತು. ದಷ್ಟಪುಷ್ಟವೇ ಹ, ಅದನ್ನು ಹಿಡಿಲಿಕ್ಕೆ ಅಂತ ಹೋದ್ವಿ. ಹಾ. ಕೈ ಜಾರಿ ಓಡಿ ಹೋಯ್ತು. ಅದು ಖಂಡಿತವಾಗಿ ನಿನ್ನ ಬಳಿ ಇದ್ದೇ ಇರ್ತದೆ. ಹಾ. ಖಂಡಿತವಾಗಿ ತೋರಿಸು. ಎಲ್ಲ ವಿಷಯ ಹೌದು. ಹ, ಈಗ ನೀವಿಬ್ರು ಯಾರು? ನಾವ ಹಾ. ಹ, ನಾವು ವೀರರು. ವೀರರು ಸೂರರು ವೀರ ಮಧುಕೈಟಭರು. ಓಹೋ ಅದು ಕೈಟ ಬರೆ. ಧೀರ ಶೂರ ಧೀರ ಧೀರ ಮದು ಕೈಟ ಬರ್ರಿ ನೀವು ಊರಿದೋರ ಒಂದೇ ಅಧಿಕವು ಆಯ್ 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 ಶೂರ ಧೀರ ಶೂರ ಮದು ಕೈಟ ಬರೆ ನೀವು ಊರಿ ದೋಷ ಒಂದೇ ದಿನವು ಯಾರ ಕಂಡಿರಯ್ಯ ಮೊದಲು ನಾ ಅರಿಯೇ ನಾ ಅರಿಯೇ ತೋರುವ ಜಲದಿಗಧಿಕಾರಿಯಾಗಿಯೇನೋ ನಾನು ಎರಗಂಡಿರಯ್ಯ ಮೊದಲು ನಾನರಿಯೇ ತೋರುವ ಜಲದಿಗೆ ಅಧಿಕಾರಿಯಾಗಿರುವೆ ಧೀರ ಶೂರ ಮಧು ಕೈಟವರೆ ನೀವು ಹೊರೆ ದೋಷ ಸ್ವಂದೇ ದಿಟವು ಈಗ ನೀನು ಮದುವೆ ಮದ್ವೆ ಆಗಿದೆ. ಮತ್ತೆ ನಿನ್ನ ಅಷ್ಟು ಅವಸರ ಮದ್ವೆ ಆಗ್ಲಿ. ನನಗಲ್ವಾ ನಿಮಗೆ? ನಿನ್ನ ಹೆಸರಲ್ಲ ಮದುವೆ. ನಂಗೆ ನಿನ್ನೆ ಮದ್ವೆ ಅವಸರದಲ್ಲಿ ಹಾ ಎಲ್ಲ ಹೋಗಿದೆ. ಎಲ್ಲ ಹೋಗಿದೆ. ನಿನಗೆ ಅಷ್ಟು ಅವಸರ ಮದ್ವೆ. ಸರಿ ನೀನು ನೀನು ಕೈಟಪ್ಪ. ಏಯ್, ನನ್ನ ಹೆಸರು ಮದ್ವೆ ಅಲ್ಲ, ಎಂತದ? ಮಧು ಮಧು. ಹಾ ಮಧು ಇವ ಕೈಟಪ್ಪ. ಏಯ್, ಎಂತ ಎಂತ ಒಂದು ಗೌರವ ಇಲ್ವಾ ನಮಗೆ? ಆಯ್ತಪ್ಪ ಕೈಟಪ್ಪ ರೇ. ಆ? ಅದೆಂತದೇ? ರೇ ಗೌರವ ಸೂಚಕ. ಓಹೋ, ಹಾಗೆ ಹಾಗೆ. ಅಯ್ಯ ಮಧು ಕೈಟವರೇ. ಏನು? ಆಹಾ ಏನು ಆಕಾರ, ಹ, ಏನು ಆಯ. ಹ, ಇವನ ತಲೆ, ಹ? ನಿನ್ನ ಕಾಲು, ಹ? ನಿನ್ನ ಕಣ್ಣು, ಹ? ಇವನ ಬೆನ್ನು, ಹ? ಇವನ ರಟ್ಟೆ, ಹ? ಇವನ ಹೊಟ್ಟೆ, ಓಯ್, ನಿನ್ನ ಕೇಶ, ಇವನ ಮೀಸೆ. ಏ ಮುಚ್ಚ. ಅವನ ರಟ್ಟಿ ನನ್ನ ಹೊಟ್ಟೆ ಆಗುದು ಹೇಗೆಯಾ? ಅಲ್ಲಲ್ಲ ಏಕಕಾಲದಲ್ಲಿ ಹೊಗಳಿದ್ದಷ್ಟೇ. ಓ, ಹೊಗಳುವುದು. ಹೌದು. ಅದಲ್ಲ, ಇಷ್ಟು ಹೇಳ್ತಿದ್ಯಲ್ಲ, ನೀನ್ಯಾರ? ಈ ಜಲದಿ ಕಾಣ್ತಿದೆ ಅಲ್ಲ, ಹ, ಇಲ್ಲಿಗೆ ನಾನು ಬಂದೆ. ಓ, ಅತ್ತಿಂದಿತ್ತ ಇತ್ತಿಂದತ್ತ ನೋಡಿದೆ, ಹ, ಯಾರು ಇರ್ಲಿಲ್ಲ. ಹ, ಒಂದು ನಿರ್ಧಾರಕ್ಕೆ ಬಂದೆ. ನಿರ್ಧಾರವ? ಹ. ಎಂತ ನಿರ್ಧಾರ? ಈ ಜಲದಿಗೆ ಒಡೆಯ ನಾನು. ಏ ಮುಚ್ಚು ಬಾಯಿನ. ಗಲಹ ಬೇಡ
ಆಗ ಯಾರನ್ನು ನೋಡಿಕೊಂಡು ಬಂದೆ ಅಂತ ಹೇಳಿದ್ಯಲ್ಲ, ಹಾ. ಅದು ಯಾರು ಒಮ್ಮೆ ಹೇಳು. ದಷ್ಟಪುಷ್ಟ ಪ್ರಾಣ ಅದಲ್ಲ ಹೇಳ್ದವ. ಹೇಳಿದ್ದು ಒಮ್ಮೆ ಹೇಳು. ಅದಕ್ಕೆ ತಲೆಗಳಿತ್ತು. ತಲೆ ಹಾ. ಮತ್ತೆ ಈಗ ಇದೆಂತ, ನನಗೆ ಎಷ್ಟು ತಲೆ? ನಿನಗೆ ಒಂದು ಶಿರ, ನನಗೆ ಅದಕ್ಕೆ 5 ಶಿರ. 5. ಹಾ. ಈಗ ನಿನಗೆ ಒಂದು, ಹಾ. ನನಗೆ ಒಂದು ಶಿರ, ಹಾ. ಅವನಿಗೆ ಒಂದು ಶಿರ. ಹಾ. ನಾವು ಮೂರವರನ್ನು ಸೇರಿಸಿ 3 ಶಿರ ಇರು. ಅವನಿಗೆ ಒಬ್ಬನಿಗೆ 5 ಶಿರ. ಅಲ್ಲ, ಅದಕ್ಕೆ 5 ಶಿರ ಇತ್ತು. ನಾನು ನೋಡಿದೆ. ಒಂದು ಈ ದಿಕ್ಕಿಗೆ ಇತ್ತು, ಒಂದು ಆ ದಿಕ್ಕಿಗೆ ಇತ್ತು, ಒಂದು ಆ ದಿಕ್ಕಿಗೆ, ಮತ್ತೊಂದು ಮೇಲೆ ಇತ್ತು. ಹೌದು. ಅದನ್ನು ಹಿಡ್ಲಿಕ್ಕೆ ಹೋದಿ, ಹಾ. ಅದು ಸಿಗ್ಲಿಲ್ಲ. ಅಣ್ಣ ನೋಡು, ಅದರಲ್ಲಿ 5 ಶಿರ ಉಂಟು. 3 ನಿನಗೆ, 2 ನನಗೆ. ಆಗ್ಬೋದಾ? ಬೇಡ ಬೇಡ, ನಾನು ಸಾಧು, ನನ್ನ ಅಣ್ಣನಿಗೆ ಸಹ ಬೇಕಂತ ನಾನಿರುವುದು. ಒಂದು ಉಪಾಯ ಮಾಡುವ. ಒಂದು ಇಲ್ಲಿಂಟು, 5ಕ್ಕೆ 1 ಕೂಡಿಸಿದ್ರೆ 6 ಆಗ್ತದೆ. 3 ನಿನಗೆ, 3 ನನಗೆ. ಅಮ್ಮನೆ, ಇಲ್ಲಿಂದ ಹೋಗು. ನಿನ್ನ ತಲೆಯನ್ನು ನನಗೆ ಕೊಡು. ಇಲ್ಲ ನಿನ್ನನ್ನು ನುಂಗಿ ಹಾಕ್ತೇನೆ. ನಿನ್ನ ಗಂಟಲಲ್ಲಿ ನುಂಗುವಷ್ಟು ತುತ್ತು ನಾನಲ್ಲ. ನಿನ್ನನ್ನು ನುಂಗಿ ಬಿಡ್ತೇನೆ ನಾನು. ನುಂಗಿ ಬಿಡ್ತೀಯ? ಹಾ. ಹೊಟ್ಟೆಯಲ್ಲಿ ವಿಷವಾದೇನು? ವಿಷವನ್ನ ಜೀರ್ಣಿಸಿ ಬಿಡ್ತೇನೆ ನಾನು. ನೋಡು, ಹಾ? ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೇನೆ. ಈಗ ಹೇಳಿದ್ದೆಲ್ಲ ತಪ್ಪಾಯ್ತಂತೆ. ಶರಣಾಗು. ನಿಮ್ಮಿರುವರನ್ನು ನಾನು ಸಾಕಿ ಸಲುಹುತ್ತೇನೆ. ಮುಚ್ಚ ಮಾರಿ ಅಣ್ಣ, ಇವರೆಲ್ಲ ತರ ಹಿಡಿಯವರೇನು? ಪ್ರಾಣಿ ಸಿಕ್ಕಿ ಆಗಿದೆ. ನೋಡು ಹೊಡ್ದೇಗೆ ಬಿಸಿ ಅಂತ. ಈಗ ಅದನ್ನು ಸಮಾರ್ಧ ಮಾಡುವ. ಇದರ ಮೇಲೆ ನನಗೆ, ಕಾಲಿದ್ದು ನಿನಗೆ. 2 ಕಾಲು ಹಿಡ್ಕೊಂಡು ಕೋಲಾಟ ಆಡ್ಬೇಕು. ಬೇಡವಾ? ಅದು ಬೇಡ. ಒಂದು ಉಪಾಯ. ನೀನು ಈ ಕೈಯಲ್ಲಿ ಈ ಪ್ರಾಣಿ ಇಲ್ಲಿ ಇರ್ಲಿ. ಆ ಪಾಡಿಡುವ. ಹೋಗ. ಸಣಸಿ ಪಂಚ ಸಹಸ್ರ ಕಾಲಾನಿ, ಸಣಸಿ ಪಂಚ ಸಹಸ್ರ ಕಾಲಾದಿ, ಧನುಜರಲಿ ಜಯ ಸೇರದಿರುತ್ತೇರು. ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನು, ಮನದೊಳರಿದು ದುರದೊಳು ಅಸದಳವು, ಹನನಗೊಳಿಸುವಿ ಕಪಟದೊಳಗೆ ಒಂದೆನು ತಾಯ. ಸರಿ ಮಧುಗೈಡವರ ಪೊಗಳುತ್ತಾಯ. ಸೆಣಸಿ ಪಂಚ ಸಹಸ್ರ ಕಾಲದಿ, ಕಾಲಗಳ ಕಾಲ ಯುದ್ಧ ಮಾಡಿದರು ಜಯವೆಂಬುದು ನನಗೆ ಸಿಗಲಿಲ್ಲ. ಏನ ಮಾಡುವುದೆಂದು ತಿಳಿಯಲಿಲ್ಲ. ಆದಿ ಮಾಯೆಯನ್ನು ಪ್ರಾರ್ಥಿಸಿಕೊಂಡೆ.
ಅಂತರಂಗದಲ್ಲಿ ಒಂದು ಉಪಾಯ ಹೊಳೆಯಿತು. ಹ್ಮ್ ದೇಹ ಬಲ ಸಾಲದು, ಇವರಿಗೆ ಹ್ಮ್. ಬುದ್ಧಿ ಬಲದಿಂದಲೇ ಸೋಲಿಸಬೇಕು, ಆ, ಕಪಟರನ್ನು ಕಾಪಟ್ಯದಿಂದಲೇ ಸೋಲಿಸಬೇಕು. ಹ್ಮ್ ಹಾಗಾಗಿ ಏನು ಮಾಡುವುದು? ಹ್ಮ್ ಆಹಾರ ಬಯಸಿ ಮತ್ತೆ ತಿರುಗಿಲ್ಲಿಗೆ ಬಂದೇ ಬರುತ್ತಾರೆ. ಆ ಸಮಯದಲ್ಲಿ ಹೊಗಲಿ ಅಟ್ಟಕ್ಕೇರಿಸುತ್ತೇನೆ, ಮತ್ತೆ ಇವರ ಪ್ರಾಣವನ್ನು ನಾನು ಪಡೆದುಕೊಳ್ಳುತ್ತೇನೆ. ನಿರೀಕ್ಷೆಯಲ್ಲಿರುತ್ತೇನೆ. ಏನು ಬಲಿರೆ, ಶಾಬಾಷ್. ಕೊನೆಗೂ ಮೆಚ್ಚಿದೆ ನಮ್ಮನ್ನು. ಎಂತಹ ಸಾಹಸ! ಆ? ನಿಮ್ಮ ಸಾಹಸವನ್ನು ಮೆಚ್ಚಿದೆ. ಏಯ್, ಬಾ, ಯುದ್ಧ ಮಾಡಿ ನಮ್ಮ ಮಟ್ಟಿಗೆ. ಯುದ್ಧ ಬೇಡ. ಆ? ಯಾಕೆ ಹೇಳು? ಯಾಕೆ? ಈಗ ನಾವು ಯುದ್ಧ ಮಾಡಬೇಕಾದ್ರೆ ಹಾ. ವೈರತ್ವದ ಭಾವ ಇರಬೇಕು. ಓ, ಹೌದು. ನನಗೆ ನಿಮ್ಮ ಮೇಲೆ ವೈರತ್ವದ ಭಾವವೇ ಹೋಗಿದೆ. ಓ, ಹಾಗೂ ಒಂದು ಗೌರವ, ಹಾ. ಪ್ರೀತಿಯ ಭಾವನೆ ಬಂದಿದೆ. ಹಾಗಾಗಿ ಒಂದು ಪಾರಿತೋಷಕ ಕೊಡ್ಬೇಕಂತ ಮನಸ್ಸು ಬರ್ತುಂಟು. ಮುಚ್ಚಬಾಯಿ. ಅಣ್ಣ, ಗೆದ್ದದು ನಾವು, ಇವ ನಮಗೆ ಕೊಡುದಂತೆ. ಸತ್ಯ. ಸುಮ್ಮನಿರ. ಮತ್ತೇನೀಗ ಮಾಡು? ನಿನಗೆ ಏನಾದ್ರು ಬೇಕಿದ್ರೆ ನಮಗೆ ಕೇಳು, ನಾವಿಲ್ಲಿ ದೊಡ್ಡವರು. ಓಹೋ. ಕೊಡ್ತೇವೆ ನಿಂಗೆ. ಈಗ ಆಯ್ತು, ನೀವು ಗೆದ್ದವರು ಸೋತವನಿಗೆ ಕೊಡುವುದಾದ್ರೆ ಹಾ. ಸರಿ. ಆದ್ರೆ ನೀವು ನಾನು ಕೇಳಿದ್ದನ್ನು ಕೊಡ್ತೀರಂತೇಳಿ ಹಾ? ನನಗೆ ನಂಬಿಕೆ ಇಲ್ಲ. ಹಾ? ಕೊಡ್ತೇವೆ. ಈಗ ಎಂತ ಮಾಡ್ಬೇಕು ನಾವು? ಹೇಳು. ನಾನು ಹೇಳಿದ್ದನ್ನು ಮಾಡ್ತೀನಿ. ಹಾ, ಮಾಡ್ತೇವೆ. ಕರ ತಟ್ಟಿ ಭಾಷೆಗಳು ಕೊಡ್ತೇವೆ. ಸರಿ, ಕೇಳ್ಬೇಕು. ಎಂತ? ನನ್ನ ಕರಕ್ಕೆ ನಿಮ್ಮ ಕರವನ್ನಿರಿಸಿ ಓ. ನಾನು ಕೇಳಿದ್ದನ್ನು ನೀವು ಓ, ಕೊಡ್ತೀರಿ. ಹಾಗೆ. ಹೌದು. ನಿನಗೆ ಏನು ಬೇಕಾದ್ರೆ ಕೇಳು, ಕೊಡ್ತೇವೆ ನಾವು. ಸಿಕ್ಕಿದಿರಿ. ಸಿಕ್ಕಿದಿರಮಯ ಕೈಗೆ ಬಲು ಸೊಕ್ಕಿನ ಮೂರ್ಖರ ನಿಮಗೆ ಸಿಕ್ಕಿದಿರಮಯ ಕೈಗೆ ಬಲು ಸೊಕ್ಕಿನ ಮೂರ್ಖರ ನಿಮಗೆ ಬಲು ಸೊಕ್ಕಿನ ಮೂರ್ಖರ ನಿಮಗೆ ತಕ್ಕುದಾದ ಮತ್ತಿಕ್ಕಿವೆಯಿಂದರಿಂದ ತಕ್ಕುದಾದ ಮತ್ತಿಕ್ಕಿದೆಯಿಂದ ಕದುಮಯ ವಿಕ್ರಮದ ಮುಂದಗೆ ಸಿಕ್ಕಿದಿರಮಯ ಕೈಗೆ ಸೊಕ್ಕಿನ ಮೂರ್ಖರ ನಿಮಗೆ ಈಗ ಕರ ತಟ್ಟಿ ಭಾಷೆಯನ್ನು ಇಟ್ಟಿದ್ದೀರಿ. ಏನು ಬೇಕಾದ್ರೂ ಕೇಳಿ, ಕೊಡ್ತೇವೆ. ಇದನ್ನು ಕೊಟ್ಟೆ ಕೊಡ್ತೀರಲ್ಲ? ಖಂಡಿತ ಕೊಡ್ತೇವೆ. ನನಗೆ ಬೇಕಾದದ್ದು ಬೇರೆ ಏನು ಅಲ್ಲ, ಮತ್ತೆ? ನಿಮ್ಮಿರುವರ ಪ್ರಾಣ. ಅಯ್ಯೋ! ಏನೋ ಮಾಡುವುದೇ ಪ್ರಾಣವ ಕೇಳಿದ ಜಾಣದನದಲ್ಲಿ ಓಡಿರುತ್ತ ಸಾನುರಾಗದಲ್ಲಿ ಮನದಿರ ಎನ್ನುತ್ತಲಿ ತಾನೆನ್ನುಳೆಂದಮ್ಮ ಏನ ಮಾಡುವುದಮ್ಮ ಅಣ್ಣ, ತಲೆಯನ್ನೇ ಕೇಳಿಬಿಟ್ಟ ಅಲ್ಲ ಅಣ್ಣ. ಮೋಸ ಮಾಡಿಬಿಟ್ಟ ನಮಗೆ ಅವ. ಅಣ್ಣ, ನಾನು ಕಿರಿಯವ, ಇನ್ನೂ ಬದುಕಿ ಬಾಳ್ಬೇಕು ನಾನು. ನನಗೆ ಇನ್ನೊಂದು ಮದುವೆ ಕೂಡ ಆಗ್ಲಿಲ್ಲ. ಮೊದಲು ನೀನಿನ ತಲೆ ಕೊಡಣ್ಣ, ಮತ್ತೆ ನಾನು ಹಿಂದೆ ಬರ್ತೇನೆ. ಅದಾಗುದಿಲ್ಲ. ಅಯ್ಯೋ ಅಣ್ಣ, ನನ್ನ ಬಳಿ ಒಂದು ಉಪಾಯ ಉಂಟು. ಅವ ತಲೆ ಕೊಡುವ ಅಂತ ಹೇಳಿದ ಹೌದು, ಆದರೆ ಎಲ್ಲಿ ಹೇಗೆ ಅಂತ ಅವ ಹೇಳಿಲ್ಲ. ನನ್ನ ಬಳಿ ಒಂದು ಉಪಾಯ. ನಮ್ಮ ದೇಹಕ್ಕೆ ಒಂದು ಬಿಂದು ನೀರು ತಾಗದಂತೆ ಅವ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಿ. ಆಗ್ಬೋದಲ್ಲ? ಬಾ ಕೇಳುವ. ಹೇಗೆ? ಮೋಸ. ಪ್ರಾಣ ಕೊಡ್ತೀರಾ? ಕೊಡ್ತೇವೆ. ಆದ್ರೆ ಒಂದು ಷರತ್ತುಂಟು. ಅದೇನದು? ನಮ್ಮ ಪ್ರಾಣವನ್ನು ತೆಗೆದುಕೋ,
ಆದ್ರೆ ನಮ್ಮ ದೇಹಕ್ಕೆ ಒಂದು ಬಿಂದು ನೀರು ಕೂಡ ತಾಗದಂತೆ ತೆಗೆದುಕೊಳ್ಬೇಕು ನೀವು. ಇವರಲ್ಲಿ ಇನ್ನು ಹೀಗೆ ಮಾತಾಡಿದ್ರೆ ಸರಿಯಲ್ಲ. ದಿವ್ಯ ದೃಷ್ಟಿಯನ್ನ ಕೊಡ್ತೇನಂತೆ. ಅಯ್ಯೋ ಜಯ 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 ಪ್ರಭು, ನೀನಿಟ್ಟ ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಿನ್ನೊಳಗೆ ಹರನಿದ್ದಾನೆ, ಬ್ರಹ್ಮನಿದ್ದಾನೆ, ಮೃತ್ಯುಂಜಯನಿಗೆ ಮಿತ್ರನಾಗಿದ್ದೇ ನೀನು. ತಂದೆ, ನಿನ್ನನ್ನು ನಮ್ಮ ತಂದೆ ಎಂದು ತಿಳಿದಾಗ ಬಹಳ ಸಂತೋಷವಾಯಿತು. ಆದರೆ ನಿನ್ನೊಂದಿಗೆ ಕಾದಾಡಿದಂತಹ ದುಃಖ ನಮಗಿದೆ ತಂದೆ. ದೇಹ ಬಾಗಿದೆ, ಮನಸ್ಸು ಮಾಗಿದೆ. ಉದ್ಧರಿಸು ತಂದೆ, ಉದ್ಧರಿಸು. ಜಯ 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 ಜಯ. ತಪ್ಪಿನ ಪ್ರಾಯಶ್ಚಿತ ನಿಮಗಾಗಿದೆ. ಹೌದು, ಹಾಗಾಗಿ ಸಂತೋಷಗೊಂಡಿದ್ದೇನೆ. ನಿಮಗೆ ಏನು ಬೇಕೋ ಕೇಳಿ. ತಂದೆ, ನೀವು ನಮ್ಮ ತಂದೆ ಎಂದು ತಿಳಿದಾಗ ನಮಗೆ ಏನು ಬೇಕು ಎತ್ತಬೇಕಂತ ಕೂಡ ಅನಿಸ್ತಾ ಇಲ್ಲ. ಆದರೆ ಒಂದು ಆಸೆ ಉಂಟು ತಂದೆ. ಏನದು? ನಿನ್ನ ಹೆಸರಿನ ಜೊತೆ ನಮ್ಮ ಹೆಸರು ಕೂಡ ಸೇರಿಸಿ ನಮ್ಮ ಹೆಸರು ಶಾಶ್ವತವಾಗುವಂತೆ ಮಾಡು. ಜಯ 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 ಜಯ. ಮಧುಕೈಟವರೇ, ಈ ಹಿಂದೆ ಹೇಳಿದಂತೆ ನಿಮ್ಮ ಪ್ರಾಣವನ್ನು ತೆಗೆಯುವ ಕ್ಷಣದಲ್ಲಿ ನೀರು ಸೋಕದಂತೆ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಎಂದು ಕೇಳಿದ್ದೀರಿ. ಹೌದು ತಂದೆ. ಹಾಗಾಗಿ ಇದು ನನ್ನ ಜಂಗಿಯನ್ನು ವಿಸ್ತರಿಸಿದ್ದೇನೆ. ನಿಮ್ಮ ತಲೆಯನ್ನು ನನ್ನ ಜಂಗಿಯಲ್ಲಿರಿಸಿ ನಿಮ್ಮ ಪ್ರಾಣವನ್ನು ತೆಗೆಯುತ್ತೇನೆ. ನಿಮ್ಮ ಪ್ರಾಣ ತೆಗೆದ ನಂತರ ನನಗೆ ಮಧುಸೂದನ ಕೈಟಂಬಿ ಎಂಬ ನಾಮವೂ ದೊರಕುತ್ತದೆ. ಇದರಿಂದ ನಿಮ್ಮ ಕೀರ್ತಿಯು ಬೆಳಗುತ್ತದೆ. ಬನ್ನಿ, ನನ್ನ ಜಂಗಿಯಲ್ಲಿ ನಿಮ್ಮ ತಲೆಯನ್ನಿರಿಸಿ. ಜಯ 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 ಜಯ. हरि ओम, हरि ओम. हलो हलो, हरि ओम. ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 91ನೇ ವರ್ಷದ ನವರಾತ್ರಿ ಉತ್ಸವದ 10ನೇ ದಿನದ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮೊನ್ನೆ 29ನೇ ತಾರೀಕಿನಂದು ಶ್ರೀ ಶಾರದಾ ದೇವಿಯ ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರಿ ನಿನ್ನೆ ಚಂಡಿಕಾ ಹೋಮ ನಡೆದಿದೆ. ಮೊನ್ನೆಯಿಂದ ಇಂದಿನವರೆಗೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನಾವರಣಗೊಳ್ತಾ ಇದೆ. ಮೊದಲಿನ ದಿವಸ ಮತ್ತು ಈ ದಿವಸ ನಮ್ಮ ಕರಾವಳಿ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ಈ ವೇದಿಕೆಯಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಪ್ರತಿದಿನ ಕೂಡ ನಾವು ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಮುಂಚೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೆವು. ಆದರೆ ಇವತ್ತು ಸಮಯಕ್ಕೆ ಸರಿಯಾಗಿ ನಾವು ಯಕ್ಷಗಾನವನ್ನು ಆರಂಭ ಮಾಡಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಅದನ್ನು ಮುಗಿಸಬೇಕು ಅನ್ನುವಂಥ ಒಂದು ಸಮಯ ಪಾಲನೆಗೋಸ್ಕರ ಈ ಯಕ್ಷಗಾನವನ್ನು ಸರಿಯಾಗಿ 4:45ಕ್ಕೆ ಈ ವೇದಿಕೆಯಲ್ಲಿ ಆರಂಭ ಮಾಡಿದ್ದೇವೆ. ನಮ್ಮೆಲ್ಲ ಅತಿಥಿ ಗಣ್ಯರ ಒಂದು ಬರುವಿಕೆಯನ್ನು ನೋಡಿಕೊಂಡು ಕಾರ್ಯಕ್ರಮವನ್ನು ಇದೀಗ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ
ಶ್ರೀಯುತ ಜನಾರ್ದನ ಪಡುಮಲೆ, ಶ್ರೀ ಕಟೀಲೇಶ್ವರಿ ಲಾಜಿಸ್ಟಿಕ್ ಮಂಗಳೂರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನ ಅವರು ಸೇರಿಕೊಳ್ಳಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗೌರವೋಪಸ್ಥಿತಿಯನ್ನ ಪಡೆಯಲಿಕ್ಕಿರುವವರು ಶ್ರೀಮತಿ ನಳಿನಿ ಪಿ ಶೆಟ್ಟಿ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮ್ಮನ್ನ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಆಶಾ ಪುತ್ತೂರಾಯರು ನಮ್ಮ ಜೊತೆ ಇದ್ದಾರೆ, ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮಂದಿರದ ಹಿರಿಯ ಸದಸ್ಯರಾದಂತಹ ಶ್ರೀಯುತ ಕಿಟ್ಟಣ್ಣ ಗೌಡ್ರು ತಾವು ವೇದಿಕೆಗೆ ಬರಬೇಕು. ಮಂದಿರದ ಅಧ್ಯಕ್ಷರಾಗಿರುವಂತಹ ಕೆದಂಬಾಡಿಗುತ್ತು ಸೀತಾರಾಮರೈಗಳವರು ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಒಂದು 10 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ಮುಗಿಸ್ತೇವೆ. ಯಾರು ಕೂಡ ಎದ್ದು ಹೋಗಬಾರದು. ಮತ್ತೆ ಈ ವೇದಿಕೆಯಲ್ಲಿ ಯಕ್ಷಗಾನ ಮುಂದುವರಿಲಿಕ್ಕಿದೆ. ಬಹಳ ಅದ್ಭುತವಾಗಿ ಈ ವೇದಿಕೆಯಲ್ಲಿ ಪಾಂಚಜನ್ಯ ಯಕ್ಷಕಲಾ ವೃಂದ ಪುತ್ತೂರು ಇವರಿಂದ ಈಗಾಗಲೇ ಯಕ್ಷಗಾನ ನಡೀತಾ ಇತ್ತು. ನಡುವೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೀಗ ಮಾಡ್ತಾ ಇದ್ದೇವೆ. ನಮ್ಮ ಮಂದಿರದ ಸಹ ಕಾರ್ಯದರ್ಶಿಗಳಾಗಿರುವಂತಹ ಸುಧೀರ್ ಅವರು ವೇದಿಕೆಗೆ ಬರಬೇಕು. ತಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಶ್ರೀಯುತ ಜನಾರ್ದನ ಪಡುಮಲೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ನಮ್ಮನ್ನ ಸೇರಿಕೊಳ್ಳಿಕ್ಕಿದ್ದಾರೆ. ಆತ್ಮೀಯರೇ, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಪುತ್ತೂರಿನವರೇ. ಪ್ರತಿದಿನ ಕೂಡ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, 91 ವರ್ಷಗಳ ಹಿಂದೆ ಪುತ್ತೂರಿಗೆ ಒಂದು ಸಾಂಕ್ರಾಮಿಕ ರೋಗ ಬಂದಾಗ ಅನೇಕ ಚಿಕಿತ್ಸೆಗಳನ್ನ ಜನ ಮೊರೆ ಹೋಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಅದೆಷ್ಟೋ ಜನ ಸಾವಿಗೀಡಾಗ್ತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಮಹತೋಬಹರ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಹೇಗಾದರೂ ಈ ಮಹಾಮಾರಿಯನ್ನ ಈ ಪುತ್ತೂರಿನಿಂದ ಓಡಿಸಬೇಕು, ಅದಕ್ಕಾಗಿ ಪರಿಹಾರ ಕೊಡು ಅಂತ ಕೇಳಿದಾಗ ಆ ಭಕ್ತರೆಲ್ಲ ಸೇರಿಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಬಲ್ನಾಡು ದಂಡನಾಯಕ ಉಳ್ಳಾಳ್ತಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಉಳ್ಳಾಳ್ತಿ ನಡೆಯಲ್ಲಿ ಸಿಕ್ಕಿದ ನುಡಿಯಂತೆ ಶೃಂಗೇರಿ ಶಾರದಾ ದೇವಿಯ ಭಾವಚಿತ್ರವನ್ನ ಹೊತ್ತುಕೊಂಡು ಮನೆ ಮನೆಗೆ ಭಜನೆಯನ್ನ ಮಾಡುವುದರ ಮುಖಾಂತರ ಪ್ರಸಾದವನ್ನ ಕೊಟ್ಟಾಗ ಪುತ್ತೂರಿಗೆ ಬಂದಿದ್ದಂತಹ ಮಹಾಮಾರಿ ಕಾಯಿಲೆ ಅಮ್ಮ ಅಂತ ಕರೀತಿದ್ರು. ಆಗ ಆ ಕಾಯಿಲೆಗೆ ಆ ಸಂಕಟ ಪುತ್ತೂರಿಂದ ದೂರವಾಗಿತ್ತು. ಅಂತಹ ಒಂದು ಭಜನೆಯ ಮೂಲಕ ಪವಿತ್ರತೆಯನ್ನ ಪಡೆದಂತಿರುವಂತಹ ಭಜನಾ ಮಂದಿರ ಇದು. ಇವತ್ತು ಈ ಭಜನಾ ಮಂದಿರದಲ್ಲಿ ಅದೆಷ್ಟೋ ಜನ ಬಹಳ ಭಕ್ತಿಯಿಂದ ನಡೆದುಕೊಳ್ತಾರೆ. ತಮ್ಮ ಇಷ್ಟಾರ್ಥವನ್ನ ಆ ದೇವಿ ಎದುರು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಪ್ರಾರ್ಥನೆಗೆ ಫಲಸ್ವರೂಪವಾಗಿ ಅವರ ಇಷ್ಟಾರ್ಥ ಇಲ್ಲಿ ಪೂರ್ಣಗೊಳ್ತದೆ. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಅದೆಷ್ಟೋ ಜನ ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಹರಕೆ ಒಪ್ಪಿಸ್ತಾರೆ. ಇಲ್ಲಿರುವಂತಹ ಅನೇಕ ಘಟನೆಗಳು ಇಲ್ಲಿ ನಡೆದಿದ್ದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಕಳೆದ 91 ವರ್ಷಗಳ ಹಿಂದೆ ಆರಂಭವಾಗಿರುವಂತಹ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇವತ್ತು 91ನೇ ವರ್ಷದ ನವರಾತ್ರಿ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ವೈಭವದಿಂದ ಆಚರಿಸ್ತಾ ಇದೆ. ಕಳೆದ 3 ವರ್ಷಗಳ ಹಿಂದೆ ನಾವೆಲ್ಲ ಸಮಿತಿಯವರು ಕುಳಿತುಕೊಂಡು ಯೋಚನೆಯನ್ನ ಮಾಡಿದೆವು. ನವರಾತ್ರಿ ಉತ್ಸವ ಏನೋ ಸಂಭ್ರಮದಿಂದ ಸಾಗ್ತದೆ, ಆದರೆ ಪುತ್ತೂರಿನ ಜನತೆಗೆ ಒಂದು ಅಭೂತಪೂರ್ವವಾದಂಥ ರೀತಿಯಲ್ಲಿ ಶಾರದಾ ಮಾತೆಯ ವೈಭವದ ಶೋಭಾಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ನಾವು ತೊಟ್ಟೆವು. ಅದರ ನೇತೃತ್ವವನ್ನ ಯುವ ಸಂಘಟಕನಾಗಿ, ಧಾರ್ಮಿಕ ನೇತಾರನಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ಕೆದಂಬಾಡಿಗುತ್ತು ಸೀತಾರಾಮರೈಗಳು ತಗೊಂಡ್ರು. ಕಳೆದ 3 ವರ್ಷಗಳ ಹಿಂದೆ ಅವರು ತಗೊಂಡಂತಹ ಆ ಒಂದು ಹೆಜ್ಜೆಯಿಂದ ನಾವೆಲ್ಲ ಅವರ ಬೆನ್ನ ಹಿಂದೆ ನಿಂತು ಕೆಲಸವನ್ನ ಮಾಡಿದ್ವಿ. ನಿಮಗೆ ಗೊತ್ತಿದೆ, ಕಳೆದ 3 ವರ್ಷಗಳ ಹಿಂದೆ ಮೊತ್ತ ಮೊದಲಿಗೆ ಪುತ್ತೂರಿನಲ್ಲಿ ನಾವು ಒಂದು ಶೋಭಾಯಾತ್ರೆಯಲ್ಲಿ ಪಟಾಕಿ ಮತ್ತು ಡಿಜೆಯನ್ನ ನಿಷೇಧ ಮಾಡಿದ್ವು. ಅವಾಗ ನಾವು ಎಷ್ಟೋ ಜನ ಹೇಳಿದ್ರು, ಪಟಾಕಿ ಮತ್ತು ಡಿಜೆಗಳಿಲ್ಲದೆ ಒಂದು ಶೋಭಾಯಾತ್ರೆ ನಡೀಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆದರೆ
ಪುತ್ತೂರಿನ ಭಕ್ತ ಜನತೆ ನಿಜವಾಗಲೂ ಕೂಡ ಆ ಒಂದು ನಮ್ಮ ತೀರ್ಮಾನವನ್ನ ಸ್ವೀಕರಿಸಿದ್ರು. ಪಟಾಕಿ ಮತ್ತು ಡಿಜೆಗಳಿಲ್ಲದೆ ಒಂದು ಯಶಸ್ವಿಯಾದಂತಹ ಶೋಭಾಯಾತ್ರೆಯನ್ನ ನಾವು ಪುತ್ತೂರಿಗೆ ನೀಡಿದ್ದೇವೆ. ಇಡೀ ಪುತ್ತೂರಿನ ಜನತೆ ಪುಟಾಣಿ ಮಕ್ಕಳ ಜೊತೆ ಕೂಡ ಬಂದು ಇವತ್ತು ಪುತ್ತೂರು ಶಾರದೋತ್ಸವದ ಈ ವೈಭವವನ್ನ ಕಣ್ತುಂಬಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಇದೆ. ಕಾರಣ ಏನು ಅಂತಂದ್ರೆ, ಇವತ್ತು ನಾವು ಸಮಾಜದಲ್ಲಿ ಅಲ್ಲಲ್ಲಿ ಘಟನೆಗಳನ್ನ ಕಾಣ್ತೇವೆ. ಎಷ್ಟೋ ಕಡೆ ಘಟನೆಗಳು, ಏನೇನೋ ಘಟನೆಗಳು ಸಂಭವಿಸಿದವನ್ನ ನೋಡ್ತೇವೆ. ಡಿಜೆಗಳಿಂದಾಗಿ, ಪಟಾಕಿಗಳಿಂದಾಗಿ ಅನಾಹುತಗಳನ್ನಾಗಿದ್ದವನ್ನು ನೋಡ್ತೇವೆ. ಆದರೆ ಪುತ್ತೂರು ಶಾರದೋತ್ಸವ ಯಾಕೆ ವಿಶಿಷ್ಟ ಅಂತ ಕೇಳಿದ್ರೆ, ಇಲ್ಲಿ ಪಟಾಕಿ ಡಿಜೆಗಳಿಲ್ಲದೆ ಪುತ್ತೂರು ಶಾರದೋತ್ಸವ ಒಂದು ನಾಡ ಉತ್ಸವ ಆಗಬೇಕು. ನಾಡ ಉತ್ಸವದ ಮುಖಾಂತರ ಅದೊಂದು ಸಾಂಸ್ಕೃತಿಕವಾದಂತಹ ನಮ್ಮ ಭಾರತೀಯ ಸಂಸ್ಕೃತಿ ಅನಾವರಣಗೊಳ್ಳಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಮಾಡಿರುವಂತಹ ಈ ಶೋಭಾಯಾತ್ರೆ ಇವತ್ತು 3ನೇ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ದಿನ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಬಳುವಾರು ವೃತ್ತದಲ್ಲಿ ಕರುನಾಡ ಗಾನಗಂಧರ್ವ ಖ್ಯಾತಿಯ ಮಿಥುನ್ ರಾಜ್ ವಿದ್ಯಾಪುರ, ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಪುತ್ತೂರು ಇವರು ಅರ್ಪಿಸುವಂತಹ ಭಕ್ತಿ ಸಂಗೀತ ರಸಮಂಜರಿ ಬಳುವಾರು ವೃತ್ತದಲ್ಲಿ ಸಂಜೆ ಗಂಟೆ 3ಕ್ಕೆ ಸರಿಯಾಗಿ ಆರಂಭಗೊಳ್ಳುತ್ತದೆ. ನಾವು ಯಾಕೆ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಿಮಗೆ ಸಮಯವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಕೆದಂಬಾಡಿ ಗೊತ್ತು ಸೀತಾರಾಮ ರೈಗಳವರ ನೇತೃತ್ವದಲ್ಲಿ ನಡೆಯುವಾಗ ಅದಕ್ಕೆ ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ಇರ್ತದೆ, ಅದಕ್ಕೊಂದು ಅಚ್ಚುಕಟ್ಟುತನ ಅನ್ನುವಂಥದ್ದು ಇರ್ತದೆ. ನೀವು ಎಲ್ಲ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿರಬಹುದು. ಆ ಸಮಯ ಪ್ರಜ್ಞೆ ಮತ್ತು ಅಚ್ಚುಕಟ್ಟುತನದಿಂದ ಇವತ್ತು ಈ ಪುತ್ತೂರು ಶಾರದೋತ್ಸವ ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ನಾಳೆ 3 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಬಳುವಾರು ವೃತ್ತದಲ್ಲಿ ಉದ್ಘಾಟನೆಗೊಳ್ಳುತ್ತದೆ. 4:30ಕ್ಕೆ ಅಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಆ ನಂತರ ಶಾರದಾ ಮಾತೆಯ ವೈಭವದ ಶೋಭಾಯಾತ್ರೆಯ ಉದ್ಘಾಟನೆಯ ಪ್ರಕ್ರಿಯೆಗಳು ಆರಂಭಗೊಳ್ಳುತ್ತದೆ. ಸರಿಯಾಗಿ 4:45ಕ್ಕೆ ಬಳುವಾರು ವೃತ್ತದಲ್ಲಿ ಪುತ್ತೂರು ಶಾರದೋತ್ಸವದ ಶ್ರೀ ಶಾರದಾ ದೇವಿಯ ವೈಭವದ ಭವ್ಯ ಶೋಭಾಯಾತ್ರೆ ಉದ್ಘಾಟನೆಗೊಂಡು ಸಾಂಸ್ಕೃತಿಕ ಪ್ರದರ್ಶನದ ಮೂಲಕ ಬಳುವಾರು ವೃತ್ತದಿಂದ ಆರಂಭಗೊಳ್ಳುತ್ತದೆ. 300ರಿಂದ 350 ಸಂಖ್ಯೆಯ ಕುಣಿತ ಭಜಕರು ಶಾರದಾ ದೇವಿಗೆ ತಮ್ಮ ಭಜನೆಯನ್ನ ಕುಣಿತದ ಮೂಲಕ ಅರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ಆ ನಂತರ ಕೇರಳದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಪ್ರಖ್ಯಾತ ತಂಡಗಳಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸ್ತೆಯುದ್ದಕ್ಕೂ ಅನಾವರಣಗೊಳ್ಳಿಕ್ಕಿದೆ. ಈಗಾಗಲೇ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಬಳುವಾರು ವೃತ್ತ, ಇನ್ಲ್ಯಾಂಡ್ ಮಯೂರ, ಶ್ರೀಧರ ಭಟ್ ಬ್ರದರ್ಸ್, ಬಸ್ ನಿಲ್ದಾಣ, ಸುಜಾತ ಮತ್ತು ಸುಜಾತ ಹೋಟೆಲ್ ಮತ್ತು ದರ್ಬೆ ವೃತ್ತಗಳಲ್ಲಿ ಈ 5 ಭಾಗಗಳಲ್ಲಿ ಮಾತ್ರ ಈ ಶೋಭಾಯಾತ್ರೆಯ ವೈಭವವನ್ನು ನಿಮಗೆ ಕಣ್ತುಂಬಿಸಿಕೊಳ್ಳಬಹುದು. ಪ್ರತಿಯೊಂದು 14 ತಂಡಗಳು ಕೂಡ ಈ ಜಾಗಗಳಲ್ಲಿ ತಮ್ಮ ವೈಭವದ ಪ್ರದರ್ಶನವನ್ನು ನೀಡುತ್ತದೆ. ವಿಶೇಷವಾದಂತಹ ತಂಡಗಳು ಪುತ್ತೂರಿಗೆ ಪ್ರಪ್ರಥಮ ಬಾರಿಗೆ, ಕೆಲವೊಂದು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಆಗಮಿಸುವಂತಹ ಗರುಡಾಯನ ತಂಡ ಅನ್ನುವಂಥದ್ದು ಕರ್ನಾಟಕಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸ್ತಾ ಇದೆ. ಅದು ನಮ್ಮ ಪುತ್ತೂರಿಗೆ ಬರ್ತಾ ಇದೆ. ಅದೆಲ್ಲವನ್ನು ಕೂಡ ತಾವು ಕಣ್ತುಂಬಿಸಿಕೊಳ್ಳಬೇಕು. ಶೋಭಾಯಾತ್ರೆಯ ಉದ್ದಕ್ಕೂ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ, ಇದೀಗ ನಾವು 3ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಮೊದಲು ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ, ಇವತ್ತಿನ ದೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕಿರುವಂತಹ ಶ್ರೀಯುತ ಜನಾರ್ದನ ಪಡುಮಲೆ, ಶ್ರೀ ಕಟಿಲೇಶ್ವರಿ ಲಾಜಿಸ್ಟಿಕ್ ಮಂಗಳೂರು ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೆದಂಬಾಡಿ ಗೊತ್ತು ಸೀತಾರಾಮ ರೈಗಳವರು ಶಾಲು ಹಾಕಿ ಶ್ರೀಯುತ ಜನಾರ್ದನ ಪಡುಮಲೆ ಅವರನ್ನ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಪಡೆದಿರುವವರು ಪುತ್ತೂರು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಮತಿ ನಳಿನಿ ಪಿ ಶೆಟ್ಟಿ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ.
ಪುತ್ತೂರಿನ ಖ್ಯಾತ ವೈದ್ಯೆಯಾಗಿ ನಮ್ಮ ಜೊತೆ ಉಪಸ್ಥಿತರಿರುವವರು ಡಾಕ್ಟರ್ ಆಶಾ ಪುತ್ತೂರಾಯರು. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಮಂದಿರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಮಂದಿರದ ಪ್ರತಿ ಆಗು ಹೋಗುಗಳಿಗೆ ಜೊತೆಯಾಗಿ ನಿಲ್ಲುವಂತಹ ಒಬ್ಬ ಹಿರಿಯ ಸದಸ್ಯರು ಶ್ರೀಯುತ ಕಿಟ್ಟಣ್ಣಗೌಡರು. ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಂದಿರದ ಜೊತೆ ಕಾರ್ಯದರ್ಶಿಯಾಗಿ ಮಂದಿರದಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಿಮಗೆ ಗೊತ್ತಿದೆ, ಸುಧೀರ್ ಅವರು ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಆಗಿರಬಹುದು ಅಥವಾ ಯಾವುದೇ ಪುಣ್ಯಕ್ಷೇತ್ರಗಳಾಗಿರಬಹುದು, ನಿರಂತರವಾಗಿ ಕರಸೇವೆಯನ್ನು ಮಾಡುವಂತಹ ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡು ಕರಸೇವೆಯನ್ನು ಮಾಡುವವರು. ಅವರ ಕರಸೇವೆಯೊಂದಿಗೆ ಪುತ್ತೂರಿನ ಶಾರದಾ ಭಜನಾ ಮಂದಿರ ಕೂಡ ಇವತ್ತು ಇಂಥೊಂದು ವ್ಯವಸ್ಥೆಗೆ ಇಷ್ಟು ಪರಿಪಕ್ವವಾದಂಥ ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳಿಗೆ ಜೋಡಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಅವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಅಧ್ಯಕ್ಷರ ಹತ್ರ ವಿನಂತಿಸ್ತಾ ಇದ್ದೇನೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಇವತ್ತಿನ ದೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕಿರುವಂತಹ ಶ್ರೀಯುತ ಜನಾರ್ದನ ಪಡುಮಲೆ, ಶ್ರೀ ಕಟೀಲೇಶ್ವರಿ ಲಾಜಿಸ್ಟಿಕ್ ಮಂಗಳೂರು, ತಾವು ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕು. ಜೊತೆಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಮತಿ ನಳಿನಿ ಪಿ ಶೆಟ್ಟಿ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಡಾಕ್ಟರ್ ಆಶಾ ಪುತ್ತೂರಾಯ, ಹಿರಿಯ ಭಜನಾ ಮಂದಿರದ ಸದಸ್ಯರಾಗಿರುವಂತಹ ಶ್ರೀಯುತ ಕಿಟ್ಟಣ್ಣಗೌಡರು, ಶ್ರೀಯುತ ಸುಧೀರ್ ಅವರು. ದೀಪ ಪ್ರಜ್ವಲನೆಗೊಂಡಿದೆ. ತಾಯಿ ಶಾರದೆ ಜ್ಞಾನ ವಿದ್ಯೆ ಪ್ರದಾಯಕಿಯಾಗಿ ನಮಗೆಲ್ಲ ಈ ದೀಪದ ಮೂಲಕ ನಮ್ಮ ಜ್ಞಾನ ಚಕ್ಷುವನ್ನ ತೆರಳಿ ಅನ್ನುವಂತ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲನೆ ಆಗಿದೆ. ಇದೀಗ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆಯನ್ನ ಮಾಡಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಒಬ್ಬ ಯುವ ನಾಯಕನಾಗಿ ಕಟೀಲೇಶ್ವರಿ ಅನ್ನುವಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಇವತ್ತು ನಾಡಿನಲ್ಲಿ ಪ್ರಸಿದ್ಧರಾಗಿರುವವರು ಶ್ರೀಯುತ ಜನಾರ್ದನ ಪಡುಮಲೆ ನಮ್ಮನ್ನು ಉದ್ದೇಶಿಸಿ ತಮ್ಮ ಶುಭಾಶಯದ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸುರುಕಾದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ವಂದಿಸುವ ಒಂದು ವೇದಿಕೆಯ ಮಿತ್ತಿ ಪುಣಂಚಿನ ಮಾತಾ ಗಣ್ಯರಿಗೆ ವಂದಿಸುವ ಒಂದು ವೇದಿಕೆಯ ಮುಂಭಾಗಡಿ ಪುಣಂಚಿನ ಮಾತಾ ಅತಿಥಿಗಳಿಗೆ ವಂದಿಸುವ ಒಂದು ಅಂಚನೆ ಇವೊಂಜಿ ನವರಾತ್ರಿದ ಪೊರ್ತುದ ಶುಭಾಶಯನ ಪಂಡೊಂದು ಪಡುಮಲೆ ಬರ ಅವಕಾಶ ಮಲ್ತು ಕೊರ್ದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಪ ಮುಖಾಂತರ ಕೊಂಚ ಅವಕಾಶ ಕೊರನೆಗೆ ಮಾತಾ ಸಮಿತಿದ ಅಧ್ಯಕ್ಷರಿಗೆ ಸದಸ್ಯರಿಗೆ ಸೋಲ್ಮೇಲೆ ಸಂಧಿಸುವ ಒಂದು ಅವಕಾಶಕ್ಕಾದ ವಂದಿಸುವ ಒಂದು ಎನ್ನ ಎರಡು ಪಾತ್ರ ಅಂತ ನಮಸ್ತೆ. ಶುಭಾಶಯದ ಮಾತಿಗೊಂದಿಗೆ ವಿರಮಿಸಿದಂತ ಶ್ರೀಯುತ ಜನಾರ್ದನ ಪಡುಮಲೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ನಮ್ಮ ಇವತ್ತಿನ ಗೌರವ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಮತಿ ನಳಿನಿ ಪಿ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ ಶಾರದಾ ಮಾತೆಯನ್ನು ನಮಸ್ಕರಿಸುತ್ತಾ ಅವರಿಗೂ ನಮಸ್ಕರಿಸುತ್ತಾ ಇಲ್ಲಿ ನನ್ನನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಹಾಗೂ 91ನೇ ವರ್ಷದ ಈ ಶಾರದಾ ಮಹೋತ್ಸವವನ್ನು ದೇವರು
ಇವರಿಗೆ ಸೀತಾರಾಮರಯ್ಯವರಿಗೆ ಒಳ್ಳೆಯ ಶಕ್ತಿ, ಬಲ, ಜ್ಞಾನ ಎಲ್ಲ ಕೊಟ್ಟು ಅವರನ್ನು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸುವಂತೆ ಮಾಡಲಿ ಎಂದು ವಂದಿಸುತ್ತೇನೆ. ಆನಂತರ ನನ್ನನ್ನು ಇಲ್ಲಿ ಕರೆದು ಸ್ಟೇಜಿಗೆ ಕರೆದ ನನಗೆ ಸನ್ಮಾನಿಸಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಶುಭಾಶಯದ ನುಡಿಗಳೊಂದಿಗೆ ಕೃತಜ್ಞತಾ ಭಾವದಿಂದ ಮಾತನಾಡಿದ ಶ್ರೀಮತಿ ನಳಿನಿ ಪಿ ಶೆಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಇನ್ನೋರ್ವ ನಮ್ಮ ಅತಿಥಿಗಳು ಡಾಕ್ಟರ್ ಆಶಾ ಪುತ್ತೂರಾಯರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ಆ ದೇವಿ ಶಾರದೆಗೆ ಕೂಡ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಬರ್ತಾ ಉಂಟು. ಸಣ್ಣಂದಿನಿಂದ ನಾವು ಇಲ್ಲಿಗೆ ಆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೇವೆ. ಮೊದಲು ಕೂಡ ಹೀಗೆ ನಡೀತಿತ್ತು, ಆದರೆ ಆಗ ನಮಗೆ ಈ ಕಾರ್ಯಕ್ರಮಗಳ ಎಂಥ ಇಂಪಾರ್ಟೆನ್ಸ್ ಅಂದರೆ ಅದು ಏನಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರ್ತಿರ್ಲಿಲ್ಲ ಸಣ್ಣದಿರುವಾಗ. ಬಟ್ ಈಗ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇಷ್ಟು ಜನ ಸೇರಿದ್ದೇವೆ ಅಂದರೆ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಈ ಸಮಾಜದ ಎಲ್ಲರನ್ನು ಒಂದು ಒಗ್ಗಟ್ಟಿನಿಂದ ಇಲ್ಲಿ ಸೇರಿಸ್ತದೆ. ಇದು ಬಹಳ ಮುಖ್ಯ. ಎಲ್ಲ ಒಂದು ಯಾವುದೇ ರೀತಿಯ ಮೇಲು ಕೀಳಿಲ್ಲದೆ, ಜಾತಿ ಭೇದ ಇಲ್ಲದೆ ಇಲ್ಲಿ ನಾವೆಲ್ಲರೂ ಸೇರಿ ದೇವಿಯನ್ನು ಪೂಜಿಸ್ತೇವೆ. ಇಂತಹ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಣ್ಣ ಮತ್ತು ಅವರ ತಂಡದವರು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಆ ದೇವಿ, ಆ ಮಹಾಲಿಂಗೇಶ್ವರ ಅವರಿಗೆ ಇನ್ನು ಮುಂದಕ್ಕೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವರಿಗೆ ಬೇಕಾದಂತಹ ಒಂದು ಶಕ್ತಿಯನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಉತ್ಸವದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನಾಡಿದಂತಹ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಗೌರವೋಪಸ್ಥಿತಿಯನ್ನು ಪಡೆದಿರುವಂತಹ ಮಂದಿರದ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಕಿಟ್ಟಣ್ಣಗೌಡರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಶಾರದಾ ಭಜನಾ ಮಂದಿರದ ಈ ಕಾರ್ಯಕ್ರಮ 22ನೇ ತಾರೀಕಿಂದ ಇವತ್ತಿನವರೆಗೆ ನಡೆದುಕೊಂಡು ಬಂತ ಇತ್ತು. ಇದೆಲ್ಲ ಆಗ್ತಾ ಇರೋದು ನಮ್ಮ ಕೆದಂಬಾಡಿ ಗುತ್ತಿನ ಸೀತಾರಾಮರಯ್ಯವರಿಂದ. ಈ ಅಧ್ಯಕ್ಷರಂತ ಹೇಳಿದರೆ ನಾನು ಇಂಥ ಅಧ್ಯಕ್ಷರನ್ನು ನಾನು ನೋಡಲೇ ಇಲ್ಲ. ಯಾವ ಕೆಲಸಕ್ಕೂ ರೆಡಿ ಇದ್ದಾರೆ ಈ ಅಧ್ಯಕ್ಷರು. ಎಲ್ಲ ಕೆಲಸವನ್ನು ಮಾಡ್ತಾರೆ. ಕುರ್ಚಿ ಹೊತ್ಕೊಂಡು ಬರಲಿಕ್ಕೂ ರೆಡಿ ಇದ್ದಾರೆ. ಎಲ್ಲರ ಹತ್ರ ಮಾತಾಡ್ತಾರೆ, ಎಲ್ಲರ ಹತ್ರ ನಗುತ್ತಾರೆ. ಇಂಥ ಒಂದು ಅಧ್ಯಕ್ಷರನ್ನು ನನ್ನ ಜನ್ಮದಲ್ಲಿ ನಾನು ನೋಡಲಿಲ್ಲ, ಶಾರದಾ ಭಜನದಲ್ಲಿ ನೋಡಲಿಲ್ಲ. ಇದು ನಮ್ಮ ಭಾಗ್ಯ, ಸೌಭಾಗ್ಯ, ಪುಣ್ಯ. ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಅವರಿಗೆ ದೇವರು ಸಂಪತ್ತು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಎಲ್ಲವೂ ಕೊಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲ ಆಗ್ತದೆ. ಇದಕ್ಕೆ ಮನಸ್ಸು ಕೂಡ ಬೇಕು. ಶಾರದಾ ಭಜನಾ ಮಂದಿರದಲ್ಲಿ ಒಂದು ಅಧ್ಯಕ್ಷರಾಗಲಿಕ್ಕೂ ಒಂದು ಯೋಗ ಬೇಕು, ಅದಕ್ಕೆ ಮನಸ್ಸೂ ಬೇಕು. ಇದೆಲ್ಲವನ್ನು ದೇವರು ಆ ಶಾರದಾ ಮಾತೆ ಅವರಿಗೆ ಅರ್ಪಿಸಿದ್ದಾರೆ. ಅದರಿಂದಾಗಿ ನಮಗೆಲ್ಲ ಸಂತೋಷ ಆಗಿದೆ. ಈ 3 ವರ್ಷದಿಂದ ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರು ನಮ್ಮ ಟ್ರೆಜರರ್ ಹೇಳಿದರು, ಒಂದು 2 ಪಾತ್ರೆ ಪಣೊಳ್ಳಿ ಅಂತ ಹೇಳಿದರು. ಅಂದರೆ ನಮಗೆ ಮಾತು ಜಾಸ್ತಿ ಮಾತಾಡಿ ನಮಗೆ ಅಭ್ಯಾಸ ಇಲ್ಲ. ಅವರಿಗೆ ಸಹ ಗೊತ್ತುಂಟು, ಇವರಿಗೆ ಸ್ಟೇಜಲ್ಲಿ ಇಂಥ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ದರ್ಶನ ಎಲ್ಲ ಬರಲಿಕ್ಕೆ ಸಾಕು ಅಂತ ಅವರಿಗೆ ಗೊತ್ತುಂಟು. ದರ್ಶನಿಗೆ ಬರೋದಿಲ್ಲ, ಮುಂಚೆ ಎಲ್ಲ ಸುರು ಭಾಷಣ ಎಲ್ಲ ಮಾಡುವಾಗ ಬರ್ತಾಯಿತ್ತು. ಈಗ ಈ ಪ್ರಾಯದ ಗುಣದಿಂದ ಮಾತಾಡಲಿಕ್ಕೆ ಕಷ್ಟ. ಸೀತಾರಾಮರವರೇ ಪ್ರಾಯದ ಗುಣದಿಂದ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಈ ನಮ್ಮ ಈ ವೇದಿಕೆಯಲ್ಲಿದ್ದ ಎಲ್ಲ ಮಹನೀಯರಿಗೆ ನಾನು ತುಂಬು ಹೃದಯದ ಒಂದು ಸ್ವಾಗತವನ್ನು ಬಯಸಿ ಇನ್ನು 1-2 ಮಾತುಗಳನ್ನು ನಾನು ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ನಾನೊಂದು 70 ವರ್ಷದಿಂದ ಸಾಧಾರಣ ಈ ಭಜನಾ ಮಂದಿರದಲ್ಲಿ ಕಾರ್ಯಕರ್ತನಲ್ಲಿ ಎಲ್ಲ ದುಡಿದವರಿಗೆ ದುಡಿಲಿಕ್ಕೆ ಕೂಡುವುದಿಲ್ಲ. ಈಗ ಹಾಗೆ ಆಗಿದೆ. ಈಗ 85 ವರ್ಷ ಪ್ರಾಯದ ಕಾರಣ ಆಶಾಪುತ್ರರೇ ನಾವು ಭಾರಿ ಕಷ್ಟದಲ್ಲಿದ್ದೇವೆ. ನಿಮ್ಮ ಸಲಹೆ ಸೂಚನೆ, ನಿಮ್ಮ ಮದ್ದು ಇದರಿಂದಲೇ ನಾವು ಬದುಕೊಂಡಿರೋದಲ್ಲದೆ ನಾವು ಆರೋಗ್ಯವಂತರಾಗಿ ಇಲ್ಲ. ಆದರೂ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು. ನಾನು ಯಾಕೆ ಪ್ರಾರ್ಥನೆ ಮಾಡೋದು, ಯಾಕೆಂದರೆ ನಮಗೆ ಈಗ ಕಷ್ಟ ಉಂಟು, ನಮ್ಮ ಉದ್ಧರಿಸಿ ನಮಗೆ ಆರೋಗ್ಯ ಕೊಡಿ ಅಂತ ಹೇಳುವುದು. ಇನ್ನು ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಈಶ್ವರ ಭಟ್ರು ಮತ್ತು ನಮ್ಮ ಈ ಶಾರದಾ ಭಜನಾ ಮಂದಿರದ ಸೀತಾರಾಮರಯ್ಯಗಳು, ಇವರು ಇಬ್ಬರು ಭಾರಿ ಆ್ಯಕ್ಟಿವ್ ವರ್ಕ್ ಮಾಡುವಂಥ ಒಂದು ಅಧ್ಯಕ್ಷರುಗಳು. ಇದು ಭಾರಿ ವಿಚಿತ್ರ. ಇದು ಅವರು ನಿಂತಲ್ಲಿ ನಿಲ್ಲುವುದಿಲ್ಲ,
ಇವರು ಇಂಥಲ್ಲಿ ನಿಲ್ಲುವುದಿಲ್ಲ. ಅವರು ಒಂದು ಹಾರ್ಡ್ ವರ್ಕರ್, ಭಾರಿ ಬಿಸಿ, ಎಷ್ಟು ಹೊತ್ತಿಗೂ ಬಿಸಿ ಇರ್ತಾರೆ. ಇವರು ಹಾಗೆ ಇರ್ತಾರೆ. ಅದಲ್ಲದೆ ಇವರೊಟ್ಟಿಗೆ ರಾಜಕೀಯದ ಒಂದು ವ್ಯಕ್ತಿಯೂ ಕೂಡ ನಮ್ಮ ಪುತ್ತೂರಿನಲ್ಲಿದ್ದಾರೆ, ಅಶೋಕ್ ರಾಯ್. ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಬೆಂಗಳೂರಿಗೆ ಹೋದರೆ ಯಾವುದಾದ್ರೂ ಮಂತ್ರಿಗಳನ್ನೆಲ್ಲ ನೋಡಿ ಅವರಿಗೆಲ್ಲ ಪಿಂಡಚನೆಲ್ಲ ಕೊಟ್ಟು ನಮ್ಮ ಪುತ್ತೂರಿಗೆ ಅದು ಆಗಬೇಕು, ಇದಾಗಬೇಕು, ಇಷ್ಟು ಕೋಟಿ ಕೊಡಬೇಕು ಅಂತ ಹೇಳಿ ಅಲ್ಲಿ ಒತ್ತಾಯ ಮಾಡಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಬಡವರ ಮೇಲೆ ತುಂಬ ಕಾಳಜಿ ತೋರಿಸಿದಂತಹ ಒಂದು MLA ನನ್ನ ಜನ್ಮದಲ್ಲಿ ನಾನು ನೋಡಿದರೆ ಅದು ಅಶೋಕ್ ರಾಯ್. ಇದು ಸತ್ಯ ಸತ್ಯ ಸತ್ಯ. ಅವರ ಬಾಯಿದ್ಲು ಎಲ್ಲರ ಹತ್ರ ಹೇಳ್ತಾರೆ, ಬಡವರಿಗೆ ನೀವು ಉಪಕಾರ ಮಾಡಿ, ಅವರನ್ನು ದೂರ ಮಾಡಬೇಡಿ, ಅವರನ್ನು ಇದು ಮಾಡಬೇಡಿ ಅಂದೇಳಿ. ಇಂಥ ಒಂದು ಜನವನ್ನು 1952ರಿಂದ ಇಷ್ಟರವರೆಗೆ ನಾನು ಕಾಣಲಿಲ್ಲ. ಎಲ್ಲ MP ಗಳದ್ದು, ಎಲ್ಲ MLAಗಳದ್ದು ನನಗೆ ಪರಿಚಯ ಉಂಟು. ಆದರೆ ಈ ರೀತಿಯ ಒಂದು MLAನು ನಾನು ನೋಡಲಿಲ್ಲ. ಈ 3 ಜನ ವ್ಯಕ್ತಿಗಳು, 2 ಧಾರ್ಮಿಕ ವಿಚಾರದಲ್ಲಿದ್ದವರು, ಒಬ್ಬರು ರಾಜಕೀಯದಲ್ಲಿದ್ದವರು. ಇವರು ಈ ಪುತ್ತೂರು ತಾಲೂಕಿಗೆ, ಪುತ್ತೂರಿಗೆ ನಮಗೆ ಕೊಡುಗೆ ಅಂತ ಹೇಳಿ ಆಶಾಪುತ್ರರೇ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ವಿಶೇಷವಾಗಿ ನಾವು ಕಿಟ್ಟಣ್ಣ ಗೌಡರಿಗೆ ಒಂದ್ಸಲ ಜೋರಾದ ಕೈಚಪ್ಪಾಳೆಯನ್ನು ನೀಡಬೇಕು. ಯಾಕಂತಂದ್ರೆ ಈ ಭಜನಾ ಮಂದಿರದ 70 ವರ್ಷಗಳಿಂದ ಈ ಭಜನಾ ಮಂದಿರದಲ್ಲಿ ಒಬ್ಬ ಸದಸ್ಯರಾಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ವಿಶೇಷ ಅದು. ಇವತ್ತು ಕೂಡ ನಮಗೆ ಅವರು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತಿದೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಕೊಟ್ಟ ಮರವೂ ಬಾಗುತ್ತದೆ, ಆದರೆ ಈ ಪ್ರಪಂಚಕ್ಕೆ ಏನೇನು ಕೊಡದ ಈ ದೇಹ ಮಾತ್ರ ಬಿಗುಮಾನದಿಂದ ಬೀಗುತ್ತದೆ ಅಂತ ಸಿದ್ದಯ್ಯ ಪುರಾಣಿಕರು ಹೇಳಿದ್ದಾರೆ. ಬೀಗಿ ಶವವಾಗುವುದಕ್ಕಿಂತ ಬಾಗಿ ಶಿವನಾಗಬೇಕಂತೆ. ಅಂತಹ ಆ ರೀತಿಯಾದಂತಹ ಒಂದು ಜೀವನ ಪದ್ಧತಿಯಿಂದ ತನ್ನ ಜೀವನದಲ್ಲಿ ಮೇಲ್ಸ್ತರಕ್ಕೆ ಏರಿದ್ರು ಕೂಡ ಪ್ರತಿಯೊಬ್ಬ ಸದಸ್ಯರ ಜೊತೆಗೆ ಒಂದು ಅವಿನಾಭಾವವಾದಂಥ ಸಂಬಂಧವನ್ನ ಇಟ್ಟುಕೊಂಡು ಈ ಭಜನಾ ಮಂದಿರವನ್ನ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಕಲ್ಪನೆಯನ್ನ ಹೊಂದಿರುವವರು ಕಿದಂಬಾಡಿ ಗುತ್ತು ಸೀತಾರಾಮರೈಗಳು. ಇವತ್ತು ಒಬ್ಬ ಅಧ್ಯಕ್ಷನ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ತಾವು 2 ಮಾತುಗಳನ್ನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ಆರಾಧ್ಯ ಮೂರ್ತಿ ಸೀಮೆಯ ಮಹಾಲಿಂಗೇಶ್ವರ ದೇವರಿಗೆ ಶಿರಸ ನಮಿಸುತ್ತಾ, ಕೊಳ್ಳೂರು ಮುಕಾಂಬಿಕೆ ಹಾಗೂ ಕಟೀಲಿನ ಬ್ರಹ್ಮರಂಬಿಕೆಯನ್ನು ಮನಸಾರೆ ಸ್ಮರಿಸುತ್ತಾ, ಹಾಗೂ ಬಲ್ನಾಡು ದಂಡನಾಯಕ ಉಲ್ಲಾಲ್ತಿ ಸ್ಥಳವನ್ನು ಕಾಯುವಂಥ ತಾಯಿ ರಕ್ತೇಶ್ವರಿಯನ್ನು ಮನಸಾರೆ ಸ್ಮರಿಸುತ್ತಾ, ಇವತ್ತಿನ ದಿವಸ ನವರಾತ್ರಿ ಕೊನೆಯ ಹಂತದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ಸೇರಿರುವಂಥ ಎಲ್ಲ ಈ ಶಾರದಾ ಮಾತೆಯ ಭಗವದ್ಭಕ್ತರಿಗೆ ಮೊದಲನೆಯದಾಗಿ ನನ್ನ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಬರೀ ಎಲ್ಲ ಅತಿಥಿಗಳನ್ನು ಫೋನಿನ ಮುಖಾಂತರ ಮಾತ್ರ ಸಂಪರ್ಕಿಸಿದ್ದು, ಅವರೆಲ್ಲರೂ ನಮ್ಮ ಫೋನಿನ ಕರೆಗೆ ಹೋಗುಟ್ಟು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರೂ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಯಾಕಂತೇಳಿದರೆ ನಾವು ಧಾರ್ಮಿಕ ಕಾರ್ಯಕ್ರಮವನ್ನು ಒಂದು ಸ್ಟೇಜ್ ಮಾಡಿ ಎಲ್ಲರೂ ದೊಡ್ಡ ಸಭಾ ಕಾರ್ಯಕ್ರಮವಾಗಿ ಮಾಡ್ಬೋದಿತ್ತು. ಯಾಕಂತೇಳಿದರೆ ನಾನು 3 ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ನನ್ನ ಬೆನ್ನ ಹಿಂದೆ ಇರುವಂಥವರು ಯಾರು ಕೂತು ಸ್ಟೇಜಿನಲ್ಲಿ ಸಾಲು ಸನ್ಮಾನ ತಗೊಂಡು ನನ್ನ ಬೆನ್ನಿಂದೆ ಯಾರೂ ಇಲ್ಲ. ಅವರೆಲ್ಲರೂ ನೀವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ, ನಾವು ನಿಮಗೆ ಯಾವಾಗ ನಿಮ್ಮ ಹಿಂದೆ ನಿಲ್ಲಬೇಕೋ ಆ ದಿವಸ ನಾವು ನಿಲ್ತೇವೆ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗುವುದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಅಂತ ಅನ್ನುವಂಥ ಮಾತನ್ನು ಹೇಳಿದವರು ಎಲ್ಲರೂ ಇರುವಂಥವರು. ಇದರಲ್ಲಿ ಈ ಶಾರದಾ ಭಜನಾ ಮಂದಿರದ ಎಲ್ಲ ಭಗವದ್ಭಕ್ತರು ಹಾಗೂ ನಮಗೆ ಸಹಕಾರ ಕೊಡ್ತಾ ಇರುವಂಥ ಮಹಾಲಿಂಗೇಶ್ವರ ದೇವಸ್ಥಾನದ ಎಲ್ಲ ವ್ಯವಸ್ಥಾಪನಾ ಸಮಿತಿ, ಆಡಳಿತ ವೃಂದ ಎಲ್ಲರಿಗೂ ಸಹಕಾರವನ್ನು ಆಶಿಸುತ್ತಾ, ಅದರೊಂದಿಗೆ ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನನ್ನ ಆತ್ಮೀಯ ಮಿತ್ರರು, ಕೊಡುಗೈ ದಾನಿಯು ಮಂಗಳೂರಿನಲ್ಲಿ ಒಂದು ಕಟಿಲೇಶ್ವರಿ ಲಾಜಿಸ್ಟಿಕ್ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿ ಸಾವಿರಾರು ಮಂದಿಗೆ ಉದ್ಯೋಗವನ್ನು ನೀಡಿ ಅವರು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೂ ಆ ಕಟಿಲೇಶ್ವರಿ ಜಗನ್ಮಾತೆ ಪೂರ್ಣ ಆಶೀರ್ವಾದವನ್ನು ಕೊಡಲಿ. ಅದರೊಟ್ಟಿಗೆ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಂಥ ನಳಿನಿ ಶೆಟ್ಟಿಯವರು, ಅವರಿಗೂ ಆ ಜಗನ್ಮಾತೆ ಪೂರ್ಣ ಆಶೀರ್ವಾದವನ್ನು ಕೊಡಲಿ. ಅದರೊಟ್ಟಿಗೆ ನನ್ನ ಆತ್ಮೀಯ ಮಿತ್ರ, ಆತ್ಮೀಯ ಸಹೋದರ, ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ಸುರೇಶ್ ಪುತ್ರಯರ ಪತ್ನಿ ಡಾಕ್ಟರ್ ಆಶಾ ಪುತ್ರಯರು, ಅವರ ಪುತ್ರಯರು ಮತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ
ನಾವು 3 ವರ್ಷ ಮುಂಚೆನೆ ನಮಗೂ ಅವರಿಗೂ ಮಾತುಕತೆ ಸಾಧಾರಣ ಒಂದು 10-11 ಗಂಟೆ ರಾತ್ರಿ ನಂತರ. ಅವರು ಬ್ಯುಸಿ ಇರ್ತಾರೆ, ಆದರೂ ನಾನು ಬ್ಯುಸಿ ಇರ್ತೇನೆ. 11 ಗಂಟೆ 12 ಗಂಟೆ ರಾತ್ರಿ ಹೊತ್ತಿಗೆ ನಾವು ಎಲ್ಲ ಫೋನ್ನಲ್ಲಿ ಸಂಭಾಷಣೆಯನ್ನು ಮಾಡಿ ಈ ರೀತಿ ಮಾಡಬಹುದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿ, ಅದರೊಟ್ಟಿಗೆ ನನ್ನ ಒಂದು ತಂಡ ಅಂತ ಇದೆ. ಇದರಲ್ಲಿ ತಂಡ ದೊಡ್ಡದಿರ್ಬೋದು, ಆದರೆ ನಮಗೆ ಇಡೀ ಕಾರ್ಯಕ್ರಮದಲ್ಲಿ ಸಹಕಾರ ಕೊಡುವಂಥ ನನ್ನ ಆತ್ಮೀಯ ಸಹೋದರ ನವೀನ್ ಕುಲಾಲ್, ಇದರೊಟ್ಟಿಗೆ ನವನೀತ್, ಮತ್ತು 2-3 ಜನ ರಾಜೇಶ್ ಮಾಸ್ಟ್ರು, ಇಂಥವರು ಮತ್ತು ಕೆಲವೊಂದು ವ್ಯಕ್ತಿಗಳು ನನ್ನ ಹಿಂದೆ ಇದ್ದಾರೆ. ಆದರೆ ನನ್ನ ಬಲಗೈ ಬಂಟನಾಗಿರುವಂಥದ್ದು ನವೀನ್ ಕುಲಾಲ್ರು. ಅವರನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ನಾನು ಈ ಕಾರ್ಯಕ್ರಮದಲ್ಲಾಗಲಿ ಸಮಾಜದಲ್ಲಿ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಅದರೊಟ್ಟಿಗೆ ನನ್ನ ಹಿರಿಯರು ಆದಂಥ ಕಿಟ್ಟಣ್ಣಗೌಡರು ಮಾರ್ಗದರ್ಶನವನ್ನು ಕೊಡ್ತಾ ಅವರಿಗೂ ದೀರ್ಘಾಯುಷ್ಯವನ್ನು ಕೊಡಲಿ. ಅದರೊಟ್ಟಿಗೆ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು 3 ವರ್ಷದಿಂದ ಮಾಡುವುದಿದ್ದರೂ ಒಂದು ಕರಸೇವಕರ ತಂಡವನ್ನು ಕಟ್ಟಿ, ನಾನು ಸುಧೀರಣ್ಣನಿಗೆ ಇಷ್ಟೇ ಹೇಳಿದ್ರಾಯ್ತು, ಸುಧೀರಣ್ಣ ಎಲ್ಲ 2,000 ಜನಕ್ಕಲೆ ಒಣಸಿ ಬಂಡ ಆ 2,000 ಜನ ಬುಂಡ 2,000 ತೆನ್ಮಣುದು ಜನಕ್ಕಲೆ ಒಣಸನೆ ರೆಡಿಮಾಂತು ಕೊರ್ಪುಣಂಚಿನ ಒಂಜಿ ಶಕ್ತಿನ ಆ ಮಾಲಿಂಗೇಶ್ವರ ದೇವರ ಅಗ್ಲ ಕಲಾ ತಂಡ ಕೊಡ್ತೇರು ದಯ ನಿದರ್ಶನ ಪಂಪೆ ಬಂಡ ಓಡೆ ತದಿನೊಟ್ಟು ಎಂಕ್ಲನ ಬ್ರಹ್ಮಕಲಶ ಈ ಕಾರ್ಯಕ್ರಮದಲ್ಲಿ 1,500 ಜನರಿಗೆ ನಾವು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ತಕ್ಷಣ 2,800 ಚಿಲ್ಲರೆ ಜನ ಅನ್ನದಾನವನ್ನು ಪಡೆದಿದ್ದಾರೆ. ಅದರಲ್ಲೂ ಆ 2,800 ಜನ ಅನ್ನದಾನ ಸವಿದರೂ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಆಗದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಒಂದು ಕೀರ್ತಿ ಇದ್ದರೆ ಅದು ನಮ್ಮ ಮಾಲಿಂಗೇಶ್ವರ ದೇವರ ಕರಸೇವಕರ ತಂಡ ಸುಧೀರ್ರ ತಂಡಕ್ಕೆ ಸಲ್ತದೆ. ಅದರೊಟ್ಟಿಗೆ ನಾವು ಅಷ್ಟೇ, ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ಇಲ್ಲಿ ಅಧ್ಯಕ್ಷ ಪದಾಧಿಕಾರಿ ಅನ್ನೋಂಥದ್ದು ಯಾವುದೂ ಇಲ್ಲ. ಎಲ್ಲರೂ ಅಧ್ಯಕ್ಷರು, ಎಲ್ಲರೂ ಗೌರವ ಅಧ್ಯಕ್ಷರು, ಎಲ್ಲರೂ ಸದಸ್ಯರು. ಆ ರೀತಿಯ ಭಾವನೆಯನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸಂಕಲ್ಪ ಇಷ್ಟೇ, ನಾವು ಯಾರ ಹತ್ರನೂ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿ ಅಥವಾ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಿ ಅಂತ ಕೇಳ್ತಿಲ್ಲ. ಆದರೆ ನಮ್ಮದು ಒಂದು ಆಸೆ ಇಷ್ಟೇ, ನಾವು ಮಂಗಳೂರು ದಸರಾ, ಮಡಿಕೇರಿ ದಸರಾವನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವುದೋ ಊರಿಗೆ ಹೋಗುವುದಕ್ಕಿಂತ ನಮ್ಮಲ್ಲೇ ಜಗನ್ಮಾತೆ ಇದ್ದಾರೆ, ಅವರ ಆ ಶೋಭಾಯಾತ್ರೆಯನ್ನು ಪುತ್ತೂರಲ್ಲಿ ನೋಡುವಾಗೆ 3 ವರ್ಷದಿಂದ ಆಯೋಜನೆ ಮಾಡಿದ್ದೇವೆ. ಇನ್ನು ನಮ್ಮ ಒಂದು ಸಂಕಲ್ಪ ಇದೆ ಏನಂತ ಹೇಳಿದರೆ 5 ವರ್ಷದಲ್ಲಿ ಮಂಗಳೂರು ಮಾದರಿಯಲ್ಲಿ ದಸರಾ ಮಂಗಳೂರಲ್ಲಿ ಯಾವ ರೀತಿ ನಡೀತದ ಅದೇ ರೀತಿಯಾಗಿ ಪುತ್ತೂರು ದಸರಾ ಅನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವೊಂದು ಮನಸ್ಸಲ್ಲಿಟ್ಟುಕೊಂಡಿದ್ದೇವೆ. ಅದಕ್ಕೆ ಮಾಲಿಂಗೇಶ್ವರ ಹಾಗೂ ಕಟೀಲಿನ ಭ್ರಮರಾಂಬಿಕೆಯ ಪೂರ್ಣ ಆಶೀರ್ವಾದ ನಮಗೆ ಸಿಗಬೇಕು ಅಂತ ಆಶಿಸುತ್ತಾ, ಅದರೊಟ್ಟಿಗೆ ಇದರಲ್ಲಿ ತನು ಮನ ಧನ ಹಾಗೂ ನನಗೆ ತನು ಮನ ಧನ ಅಂತಲ್ಲ, ನನ್ನೊಟ್ಟಿಗೆ ಹೆಗಲು ಕೊಟ್ಟು ಕಾರ್ಯಕ್ರಮ ಆಗುವುದಿದ್ದರೆ ರಾತ್ರಿ 1-2 ಗಂಟೆಗಾದರೂ ಎಲ್ಲರೂ ಇಲ್ಲಿರುವಂಥ ಈ ಭಗವದ್ಭಕ್ತರು, ಈ ಶಾರದಾ ಭಜನಾ ಮಂದಿರದ ಒಂದು ಭಗವದ್ಭಕ್ತರ ತಂಡ ಇದೆ, ಅದರಲ್ಲಿ ತುಂಬ ಮಾತೆಯರಿದ್ದಾರೆ, ಅಣ್ಣನವರಿದ್ದಾರೆ, ಅವರೆಲ್ಲರೂ 12 ಗಂಟೆ 1 ಗಂಟೆ 2 ಗಂಟೆ ರಾತ್ರಿ ಆದರೂ ನೀವು ಬೇಕಿದ್ರೆ ಒಂದು ನೋಡಬಹುದು. ಯಾವುದೇ ಕಾರ್ಯಕ್ರಮ ಆಗುವಾಗ 2 ಗಂಟೆ 3 ಗಂಟೆ ತನಕ ಮಂದಿರದಲ್ಲಿ ಆಗಲಿ ದೇವಸ್ಥಾನದಲ್ಲಿ ಆಗಲಿ ಇರುವುದಿಲ್ಲ. ನಮ್ಮ ಶಾರದಾ ಭಜನಾ ಮಂದಿರದಲ್ಲಿ ನಿರಂತರವಾಗಿರ್ತದೆ. ಈ ಮಾತನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇದೆಲ್ಲ ನಿಮಗೆ ಗೊತ್ತಿರಬೇಕನ್ನುವಂಥ ಉದ್ದೇಶದಿಂದ ಅಂಥ ಒಂದು ತಂಡ ಈ ಶಾರದಾ ಭಜನಾ ಮಂದಿರದಲ್ಲಿ ಇದೆ. ಹಾಗಿರುವಾಗ ಇಷ್ಟೆಲ್ಲ ಇದ್ದರೂ ನಾವು 5 ವರ್ಷ ಆಗುವಾಗ ಮಂಗಳೂರು ಮಾದರಿಯ ದಸರಾವನ್ನು ಮಾಡಬೇಕನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ನೋಡಿರಬಹುದು, ಬಳುವಾರಿಂದ ದರ್ಬೆ ತನಕ ವಿದ್ಯುತ್ ದೀಪ ಅಲಂಕಾರ, ಅದರೊಟ್ಟಿಗೆ ಶೋಭಾಯಾತ್ರೆಯನ್ನು ನೀವು ನೋಡಿದ್ದೀವಿ. ಎಲ್ಲ ಬೇರೆ ಬೇರೆ ರಾಜ್ಯಗಳ ಕಲಾ ತಂಡಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮತ್ತು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಯುತ್ತದೆ. ಯಾವುದೇ ರೀತಿಯ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕನ್ನುವಂಥ ರೀತಿಯ ಭಕ್ತಿ ಮನಸ್ಸಲ್ಲಿ ಬರುವಾಗಿ ಆ ರೀತಿ ಆಯೋಜನೆ ಮಾಡಿದ್ದೇವೆ. ಅದರೊಟ್ಟಿಗೆ ಈ ಕಾರ್ಯಕ್ರಮದ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇದ್ದರೂ ನಮಗೂ ಒಂದು ಆಶೆ ಇದೆ. ಶಾರದಾ ಭಜನಾ ಮಂದಿರ ಯಾವುದೇ ಒಂದು ವ್ಯವಸ್ಥೆಯನ್ನು ಶುರು ಮಾಡುವಾಗ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳಿದರೆ 90 ವರ್ಷದ ಹಿಂದೆ ಆಲೋಚನೆ ಮಾಡಿದರೆ ಈ ಶಾರದಾ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಬೇಕಿದ್ರೆ ಎಷ್ಟು ಅವತ್ತಿನ ಜನರಿಗೆ ಕಷ್ಟ ಇರಬಹುದು ಅಂತೇಳಿ ನನ್ನ ತಂದೆ ತಾಯಿ ಅವರ ಹತ್ರ ಕೇಳಿದರು ಅಥವಾ ಈಗ ಕಿಟ್ಟಣ್ಣಗೌಡರ ಹತ್ರ ಕೇಳಿದರೆ ನಮಗೆ ಅರ್ಥ ಆಗ್ತದೆ. ಹಾಗಿರುವಾಗ ಎಷ್ಟು ಕಷ್ಟ ಇದ್ದಿರ್ಬೋದು ಅಂತ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ದಿವಸದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇರ್ಬೋದು ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿರಬಹುದು. ಇದೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ತಾ ಉಂಟು. ಹಾಗೂ ಈ ನವರಾತ್ರಿ ಕಳೆದ ತಕ್ಷಣ ಎಲ್ಲರ ಸಹಕಾರದಿಂದ ಈ ಶಾರದಾ ಮಾತೆಯ ಭವ್ಯ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡಿದ್ದೇವೆ. ಅದರೊಟ್ಟಿಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಭವ್ಯ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿ ಲೋಕಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಉದ್ದೇಶವನ್ನು ಸಮಿತಿಯವು ನಾವು ಇಟ್ಟುಕೊಂಡಿದ್ದೇವೆ. ಅದರಿಂದ ಎಲ್ಲರೂ ನಮ್ಮದು ಇಷ್ಟೇ ಕೋರಿಕೆ, ನವರಾತ್ರಿ ಉತ್ಸವ ಆಗಲಿ, ಶಾರದಾ ಭಜನಾ ಮಂದಿರದಾಗಲಿ ಅಲ್ಲಿ ಆಗುವಂಥ ಕಾರ್ಯಕ್ರಮ ಆಗಲಿ, ಎಲ್ಲರೂ ಭಗವದ್ಭಕ್ತರು ಬನ್ನಿ. ಇಲ್ಲಿ ಯಾವುದೇ ರೀತಿಯ ಇಲ್ಲಿ ದೇಣಿಗೆ ಕೊಡುವುದಾಗಲಿ ಇಂಥದ್ದನ್ನು ನಾವು ಕೇಳುವಂಥ ಅವಕಾಶನೇ ಇಲ್ಲ. ನೀವು ಮನಸಾರೆ ಕೊಟ್ಟರೆ ನಮಗೆ ಕೊಡುವುದಲ್ಲ, ಶಾರದೆಗೆ ಕೊಡುವಂಥದ್ದು. ಶಾರದೆಗೆ ನೀವು ಕೊಟ್ಟರೆ ಶಾರದೆ ಮತ್ತೊಂದು ಬದಿಯಿಂದ ನಿಮಗೆ ಕೊಡ್ತಾರೆ.
ಯಾವುದೇ ಒಂದು ವಿಚಾರದಲ್ಲೂ ಒಂದು ನೆನಪಿರ್ತದೆ. ಭಗವಂತ ಯಾವತ್ತಿದ್ರೂ ಭಗವಂತ ನಮಗೆ ನಿಜ ರೂಪದಲ್ಲಿ ಬಂದು ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾನೆ ಭಗವಂತ. ಅದೇ ಭಗವಂತನ ನಿತ್ಯ ದರ್ಶನ ಅಂತ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲರಿಗೂ ಆ ಕಟೀಲಿನ ಭ್ರಮರಾಂಬಿಕೆ, ಇಲ್ಲಿ ಆರಾಧನೆ ಮಾಡುವಂಥ ಶಾರದಾ ಮಾತೆ ನಿಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿ. ಮತ್ತೊಂದು ಈ ಸ್ಥಳ ಸಾನ್ನಿಧ್ಯದ ವಿಚಾರವನ್ನು ತಿಳಿಯಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನಂತ ಹೇಳಿದರೆ, ಈ ಶಾರದಾ ಮಾತೆಯ ಭಜನಾ ಮಂದಿರಕ್ಕೆ ಒಂದು ಭವ್ಯವಾದ ಒಂದು ಇತಿಹಾಸ ಇದೆ. ಅದನ್ನು ಈಗಾಗಲೇ ನಮ್ಮ ಕೋಶಾಧಿಕಾರಿಯವರು ಹೇಳಿದ್ದಾರೆ. ಅದರೊಟ್ಟಿಗೆ ನೀವು ಮೊನ್ನೆ ನವರಾತ್ರಿ ಕಳೆದ ನಂತರ ಇಲ್ಲಿ ಯಾವುದೆಲ್ಲ ರೀತಿಯ ಅರಿಕೆಯೆಲ್ಲ ಬರ್ತದೆ ಅಂತ ಹೇಳಿದರೆ, ಮಕ್ಕಳಿಗೆ ನಾಲಿಗೆ ಮಾತಾಡಲಿಕ್ಕೆ ಬಾಯಿ ಬರದಿದ್ದರೆ ಅದಕ್ಕೆ ಸಂಕಲ್ಪ ಮಾಡಿ ನಾಲಿಗೆ ಸಮರ್ಪಣೆ ಮಾಡ್ತಾರೆ. ಕಣ್ಣು ಕಾಣದಿದ್ದರೆ ಕಣ್ಣಿನ ದೃಷ್ಟಿಯನ್ನು ಸಮರ್ಪಣೆ ಮಾಡ್ತಾರೆ. ಹಾಗೂ ಕೈ ಕಾಲು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸಮರ್ಪಣೆ, ಕೈ ನರ ಸಮರ್ಪಣೆ ಮಾಡ್ತಾರೆ. ಇಂಥದ್ದೆಲ್ಲ ಕಾರ್ಯಕ್ರಮ ಇಲ್ಲಿ ಎಲ್ಲರೂ ಸಂಕಲ್ಪ ಮಾಡಿ ನೋಡಿ. ಈಗಾಗಲೇ ಎಷ್ಟೋ ಅರಿಕೆ ಬಂದಿರ್ತದೆ. ಈಗ ಮೊನ್ನೆ ಒಬ್ಬರು ಯಾವುದೋ ಒಂದು ಅವರ ಕಾರ್ಯಕ್ರಮ ಯಾವುದೋ ಒಂದು ಸಮಸ್ಯೆ ಇದ್ದ ಕಾರಣ ಸೊಂಟದ ಪಟ್ಟಿಯನ್ನು ಸಂಕಲ್ಪ ಮಾಡಿದರು. ಅದು ಜಗನ್ಮಾತೆಗೆ ಸಮರ್ಪಣೆಯಾಗಿದೆ. ಇಂಥದ್ದೆಲ್ಲ ಈ ಪವಾಡ ಎಲ್ರಿಗೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಆದರೆ ಈ ಶಾರದಾ ಭಜನಾ ಮಂದಿರದಲ್ಲಿ ಅಂಥದ್ದೊಂದು ಕಾರಣಿಕದ ಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಎಲ್ಲರೂ ಇಲ್ಲಿ ಬನ್ನಿ, ಭಾಗವಹಿಸಿ, ಶಾರದಾ ಮಾತೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಯಾರ್ದು ನಮ್ಮದು ಯಾರ್ದಲ್ಲ, ಎಲ್ಲ ನಿಮ್ಮದೇ ಮಂದಿರ ಅಂತ ತಿಳ್ಕೊಂಡು ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಭಾಗವಹಿಸಬೇಕು. ಇಲ್ಲೇ ಇಷ್ಟೆಲ್ಲ ಜನರು ಬಂದು ಸೇರಿ ಈ ನವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಾಳೆ ನಡೆಯುವಂಥ ಭವ್ಯ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಬಂದು ಆ ಜಗನ್ಮಾತೆಯ ಕೃಪಾಶೀರ್ವಾದವನ್ನು ಪಡೆದು ನಿಮ್ಮೆಲ್ಲ ಕಷ್ಟವನ್ನು ಆ ಜಗನ್ಮಾತೆ ಕಾಪಾಡಲಿ ಅಂತ ಆಶಿಸುತ್ತಾ ಇಲ್ಲಿ ಸೇರಿರುವಂಥ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಜಗನ್ಮಾತೆ. ಒಗ್ಗಟ್ಟು ಮತ್ತು ಸಮರ್ಪಣೆಯಿಂದ ಈ ಕ್ಷೇತ್ರ ಇವತ್ತು ನಿಂತಿದೆ. ಅಂತಹ ಸಮರ್ಪಣೆಯೊಂದಿಗೆ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ನಾವೆಲ್ಲ ಒಟ್ಟಾಗಿದ್ದರೆ ಸಾಧನೆಯ ಉತ್ತುಂಗವಾದಂಥ ಶಿಖರವನ್ನು ಏರಬಹುದು. ಮುಂದಿನ ದಿನಗಳಲ್ಲಿ ಭಜನಾ ಮಂದಿರವನ್ನು ನೂತನವಾಗಿರುವಂತಹ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಿ ಸಮಾಜಕ್ಕೆ ನೀಡುವಂಥ ಸಂಕಲ್ಪಕ್ಕೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ವಿಚಾರದೊಂದಿಗೆ ವಿರಮಿಸಿದಂಥ ಸೀತಾರಾಮ ರೈಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಗೌರವಾನ್ವಿತರಿಗೆ ನಾವು ನಮ್ಮ ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿದಂಥ ಶ್ರೀಯುತ ಜನಾರ್ದನ ಪಡುಮಲೆ, ಶ್ರೀ ಕಟೀಲೇಶ್ವರಿ ಲಾಜಿಸ್ಟಿಕ್ ಮಂಗಳೂರು ಅವರಿಗೆ ಗೌರವ ಕಾಣಿಕೆಯನ್ನು ನೀಡಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ನಳಿನಿ ಪಿ ಶೆಟ್ಟಿ ಅವರಿಗೆ ಗೌರವದ ಕಾಣಿಕೆ. ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಗೌರವ ಕಾಣಿಕೆ. ಮಂದಿರದ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಕಿಟ್ಟಣ್ಣ ಗೌಡರಿಗೆ ಗೌರವದ ಕಾಣಿಕೆ. ಅದೇ ರೀತಿ ನಮ್ಮ ಮಂದಿರದ ಸಹ ಕಾರ್ಯದರ್ಶಿಗಳಾಗಿದ್ದರೂ ಕೂಡ ಒಬ್ಬ ನಿಷ್ಠಾವಂತ ಸೇವಕನಾಗಿ ಈ ಕ್ಷೇತ್ರದಲ್ಲಿ ಇರುವಂತಹ ಸುಧೀರ್ ಕಲ್ಲಾರೆ ಅವರಿಗೆ ಗೌರವದ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಯಕ್ಷಗಾನ ಮತ್ತೆ ಮುಂದುವರಿತದೆ. ಅದಕ್ಕಿಂತ ಮೊದಲು ಒಂದು ವಿಚಾರವನ್ನು ಹೇಳ್ತೇನೆ. ನಾಳೆಯ ಭವ್ಯವಾದಂಥ ಶಾರದೆಯ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಲಿಕ್ಕಿದ್ದೇವೆ. ಯಾರಿಗೆ ಶೂಟಿಂಗ್ ಅನ್ನು ಮಾಡಲಿಕ್ಕೆ ಆಗ್ತದೆ, ನಿಮಗೆ ಅವಕಾಶ ಇದೆ. ಶಾರದಾ ಮಾತೆಯ ಭವ್ಯ ಶೋಭಾಯಾತ್ರೆ, ಅದರಲ್ಲಿ ಅನಾವರಣಗೊಳ್ಳುವಂತಹ ಕಲಾ ತಂಡಗಳ ಆ ಕಲಾ ಪ್ರೌಢಿಮೆಯನ್ನ ನಿಮ್ಮ ಒಂದು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಅದನ್ನ 1 ರಿಂದ 1.5 ನಿಮಿಷದ ಒಳಗಾಗಿ ನೀವು ಅದನ್ನ ಸಂಕ್ಷಿಪ್ತಗೊಳಿಸಿ ಅದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿ ನಮ್ಮ ಶಾರದೋತ್ಸವ ಪುತ್ತೂರು ಅನ್ನುವಂಥ ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡಿ ಅತ್ಯಂತ ಹೆಚ್ಚು ವ್ಯೂಸ್ ಬಂದರೆ ಇದೇ ಅಕ್ಟೋಬರ್ 10 ತಾರೀಕಿನ 10 ಗಂಟೆಗೆ ನಾವು ವಿಜೇತರನ್ನ ಘೋಷಿಸ್ತೇವೆ. ಅವರಿಗೆ ಮೊದಲ ಬಹುಮಾನವಾಗಿ 10,000 ಮತ್ತು ದ್ವಿತೀಯ ಬಹುಮಾನವಾಗಿ 4,000 ನೀಡಲಿಕ್ಕಿದ್ದೇವೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಆದಷ್ಟು ಯಾರ್ಯಾರು ಈ ಒಂದು ಪ್ರಯತ್ನದಲ್ಲಿದ್ದೀರಿ ನಿಮಗೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೆ ಈ ವೇದಿಕೆಯಲ್ಲಿ ಇದೀಗ ಮುಂದುವರಿತದೆ ಪಾಂಚಜನ್ಯ ಯಕ್ಷಕಲಾ ವೃಂದ ಪುತ್ತೂರು ಇವರಿಂದ ಯಕ್ಷಗಾನ ಶ್ರೀದೇವಿ ಚರಿತಾಮೃತ.
ಆತ್ಮೀಯ ಕಲಾಭಿಮಾನಿಗಳೇ, ನಮ್ಮ ಇಂದಿನ ಈ ಯಕ್ಷಗಾನ ಕಾರ್ಯಕ್ರಮ ನಮ್ಮ ಮುಂದೆ ಇಷ್ಟು ಚೆನ್ನಾಗಿ ಮೂಡಿ ಬರಬೇಕಿದ್ರೆ ನಮ್ಮ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅದರ ಹಿಂದೆ ಹಲವು ಪೋಷಕರು ನಮ್ಮ ಹಿಂದೆ ಇದ್ದಾರೆ. ಈ ಕಾರ್ಯಕ್ರಮ ಇಷ್ಟೊಂದು ಸುಸೂತ್ರವಾಗಿ ನೆರವೇರಬೇಕಿದ್ದರೆ ನಮ್ಮ ಪೋಷಕರ ಪಾತ್ರ ಮುಖ್ಯ. ಹಾಗೆ ನಮ್ಮ ಒಬ್ಬ ಪೋಷಕರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬೆನ್ನು ತಟ್ಟಿ ಸಹಕರಿಸಿದ್ದಾರೆ. ಅವರು ಶ್ರೀಮತಿ ರಾಧಿಕಾ ಮುಕ್ರಂಪಾಡಿ. ತಾವು ವೇದಿಕೆಗೆ ಬಂದು ನಮ್ಮ ತಂಡದ ಪರವಾಗಿ ತಾವು ನೀಡುವಂಥ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ನಮ್ಮ ತಂಡದ ಸದಸ್ಯರಾದಂತಹ ಶ್ರೀಮತಿ ವನಿತಾ ಪದ್ಮನಾಭ ಇವರು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಲ್ 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 ಜನನೀಯ ಆಜ್ಞೆಯಲ್ಲಿ ಮಾಲಿನಿಯು ಜನನಿಯ ಜಯಲಿ ಮಾಲಿನಿಯೋ ವರತನುಜ ಬೇಗೆಯಲಿ ಕಮಿನಿಯೂ ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಪೇಕ್ಷೆಯಲ್ಲಿ
ವನಗಾಗಿ ನಡೆದಂದು ವನಗಾಗಿ ವನಗಾಗಿ ನಡೆದಂದು 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 ಮನದಿ ಯೋಜಿಸಿದನು ಕನಕ ಗರ್ಭನ ತಪವನು ದಿವ್ಯನು ತಾನಿ ವನಕ್ಕಾಗಿ ನಡೆದಂದು ಮನದಿ ಯೋಚಿಸುವಳು ಜನನಿಯ ಜಯಲಿ ಮಾಲಿನಿಯೋ ವರ ತನಜ ಬೇಗೆ ಜನಿಯೋ ಅತ್ಯಂತ ಶ್ರೇಷ್ಠವಾದದ್ದು. ಇಬ್ಬರ ಋಣ ಹರಿಸಲು ಸುಲಭ ಸಾಧ್ಯವಲ್ಲ. ಆದರೂ ನಮ್ಮ ಕೈಲಾದಷ್ಟು ಪರಿಹಾರವನ್ನು ಮಾಡಬೇಕು. ಕಶ್ಯಪ ಬ್ರಾಹ್ಮಣನ ಮಡದಿರಲಿ ಹಿರಿಯಳಂತಹ ದಿತಿದೇವಿಯ ಮಗಳಂತಹ ನನಗೆ ಮಾಲಿನಿ ಎಂಬಂತಹ ಹೆಸರನ್ನಿಟ್ಟಿದ್ದಾರೆ. ವಿದ್ಯೆ ಬುದ್ಧಿಯನ್ನಿಟ್ಟು ನನ್ನನ್ನು ಪೋಷಿಸಿದ್ದಾರೆ. ಅವಳ ಸರ್ವಸ್ವವೇ ನಾನು. ಆದರೆ ಇತ್ತೀಚೆಗೆ ಅಮ್ಮ ಮೌನವಾಗಿರುವುದನ್ನು ಕಂಡಾಗ ಏನಾಯಿತೆಂದು ಕೇಳಿದೆ. ತನ್ನ ಅಂತರಂಗದಲ್ಲಿದ್ದಂತಹ ದುಃಖ ಮನಗಳನ್ನು ನನ್ನಲ್ಲಿ ಹೇಳಿಕೊಂಡಳು. ತಾನು ಜನ್ಮವಿತ್ತಂತಹ ಮಕ್ಕಳೆಲ್ಲ ಆ ದೇವೇಂದ್ರನಿಂದಲೇ ಅಳಿದು ಹೋದರು ಎಂಬಂತಹ ವಿಚಾರವನ್ನು ನನ್ನಲ್ಲಿ ಹೇಳಿದಳು. ನನ್ನಿಂದೇನಾದರೂ ಕಾರ್ಯವಾಗಬೇಕೆಂದು ಕೇಳಿದಾಗ ಚೇತರಿಸಿಕೊಂಡಂತಹ ನನ್ನ ತಾಯಿ ನನಗೊಂದು ಮಾತನ್ನು ಹೇಳಿದ್ದಾಳೆ. ಕಮಲ ಸಂಭವನ ಒಲುಮೆಯನ್ನು ಪಡೆದು ಕುಲೋದ್ಧಾರಕನಾದಂತಹ ಮಗನನ್ನು ಪಡೆಯಬೇಕೆಂದು ಹೇಳಿದ್ದಾಳೆ. ಅವಳ ಈ ಮಾತನ್ನು ಆಜ್ಞೆಯನ್ನು ಪಾಲಿಸಿ ಅಲ್ಲಿಂದ ಹೊರಟಿದ್ದೇನೆ. ಆದರೆ ಇದೀಗ ಕಾನನವನ್ನು ಸೇರಿದಾಗ ಯೋಚಿಸಬೇಕು. ಚೆಲುವಿಗೆ ಯೌವನದಿಂದ ಸಲೆ ಚೆಲುವಿಗೆ ಯೌವನದಿಂದ
ಯೌವನದಿಂದ ಯೌವನ ನಾನು ಸಲೆ ಶೋಭಿದುವೆ ಶೋಭಿದುವೆ ನ ಶೋಭಿದುವೆ ನ ಶೋಭಿದುವೆ ನಾನು ಇಳೆಯ ಕಾಮುಕರಿಂದ ಇಳೆಯ ಇಳೆಯ ಕಾಮುಕರಿಂದ ಕಂಡರೆ 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 ಮೋಹಿದ ದುಳಿಯರು ಉಳಿಯರು ಮೋಹಿದ ದುಳಿಯರು ಉಳಿಯರು ಕಂಡರೆ ಮೋಹಿದ ದುಳಿಯರು ತಪಗಿನ್ನು ತಪಗಿನ್ನು ವಿಘ್ನ ವಿಘ್ನ ತರುವರು ಕಂಡರೆ ತಪಗಿನ್ನು ವಿಘ್ನ ತರುವರು ಇಳೆಯ ಮಗರನ್ನ ಕಂಡರೆ ಮೋಹಿದ ದುಳಿಯರು ತಪಗಿನ್ನು ವಿಘ್ನ ತರುವರೈ ಚೆಲ್ಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೆ
ಇರುವಂತಹ ನಾನು ಯಾರೇ ಕಂಡರು ಸೋತ್ ಹೋಗಬೇಕಂತ ನಿಲುಮೆ. ಪ್ರಕೃತಿ ಚಿತ್ರಣವೇ ಹಾಗೆ ಅಲ್ಲ. ಹರಿಯದ ಮೈಕಾಂತಿಯ ಹುಡುಗಿಯನ್ನು ಕಂಡಾಗ ಪುರುಷ ವರ್ಗದ ಕಾಮನೆ ಕೆರಳುತ್ತದೆ. ಹೌದು, ಈ ಎಳೆಯ ಮನುಜರನ್ನಾದರೂ ದೂರ ಮಾಡಬಹುದು. ಆದರೆ ಸದಾ ನಮ್ಮ ಏಳ್ಗೆಗೆ ಮುಳ್ಳಾಗಿರುವಂತಹ ಸುರರು ಅವರಿಗೆ ತಪಸ್ಸಿನ ಮರ್ಮಾರಿತಾರೆ. ಖಂಡಿತವಾಗಿಯೂ ಬಿಡಲಾರು. ಏನು ಮಾಡಲಿ? ತಿಳಿಯಿತು. ನನ್ನ ವೇಷವನ್ನು ಮರೆಸಿ ತಪಸ್ಸಿನ ಕಾರ್ಯವನ್ನು ಮುಂದುವರಿಸಬೇಕು. ಅದಕ್ಕಾಗಿ ಮಹಿಷಿ ಆ ಕಾರ್ಯವನ್ನು ತಿಳಿದು ತಪಸ್ಸನ್ನು ಮುಂದುವರಿಸುತ್ತೇನೆ. ನಿಸ್ವಾರ್ಥ ಸೇವೆ ನಿಷ್ಕಮ ಧರ್ಮದಿಂದಾಗಿ ತಪಸ್ಸನ್ನು ಮಾಡುತ್ತಿದ್ದವನು ಈ ಸುಪರ್ಸಕ ಜ್ಞಾನದಲ್ಲಿ ನಿರಬ್ಧನಾಗಿ ಆನಂದಮಯ ಗೋಸಲ್ಲಿ ವಿಹರಿಸುತ್ತಿದ್ದೆ. ಒಮ್ಮಿಂದೊಮ್ಮೆಗೆ ತಪೋಭಂಗ ಏಕೆ? ಏನು ಕಾರಣ? ಧ್ಯಾನ ದೃಷ್ಟಿಯಿಂದ ನೋಡುತ್ತೇನೆ ಅಂತೆ. ತರಣಿಯೊಬ್ಬ ತನ್ನ ನಿಜ ರೂಪವನ್ನು ಮನೆಗೊಳಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಏನು ಉದ್ದೇಶ? ಯಾವ ದೇವತೆಗಳನ್ನು ನಾವು ಆರಾಧಿಸಿ ಲೋಕದ ಹಿತವನ್ನು ಬಯಸುತ್ತೇಯೋ ಅಂತಹ ದೇವತೆಗಳನ್ನು ವಿರೋಧಿಸುವ ಮಗನನ್ನು ಪಡೆಯುವ ಪ್ರಯತ್ನ. ದಂಡ ಏನಾಯ್ತು? ಮುನಿಕುಲಕ್ಕೆ ಅಪಮಾನ ಮಾಡಲು ಹೊರಟಿದ್ದಾಳೆ. ಇವನ ಉದರದಲ್ಲಿ ಹುಟ್ಟುವ ಮಗನು ಸಾಪಕ್ಕೆ 3 ಮೂರ್ತಿಗಳಿಂದಲೇ ಪರಿಹಾರ ಸಿಗದೆ ಹೋಗಲಿ. ನಾನು ನಿಲ್ಲುವುದಿಲ್ಲ, ತಪಸ್ಸಿಗೆ ತೆರಳುತ್ತೇನೆ. ಏನಿದು ಘನದರ ತಪವು ಮಾನಿನಿ ಮಣಿಯನಿ ಬಳಲಿ ಹೇದಿದವೋ ಸಾನುರಾಗದಿ ಬೇಳು ಮನದಿರವನು ನಾನೀವೇನೈದನ್ನ ಕಮಲ ಜನೋಭೋ ಏನಿದು ಮಗಳೇ ಮಾಲಿನಿ, ಹೇಳಮ್ಮ. ಇದು ಬ್ರಹ್ಮದೇವನಾದ ನಾನೇ ಬಂದಿದ್ದೇನೆ. ಏನಾಗಬೇಕು ಕೇಳಿಕೋ. ಕರುಣಾಸಾಗರ ದೇವ
ಪರಮೇಣಿಕೆಯ ಹರುಷದಿಂದಲೇ ಮನದಿರವ ಸುರಧೀರನಾಗಿಯ ತರಳನ ಬಯಸಿನ ಸುರಧೀರನಾಗಿಯ ತರಳನ ಬಯಸಿನ ವಿರಚಿಸಿದೆ ಘೋರ ತಪವ ಕರುಣ ಸಾಗರ ದೇವಾ ದೇವಾ ಕರುಣಾ ಸಿಂಧು ನೀನು ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆ ಅಲ್ಲ ಸ್ವಾಮಿ. ಧನ್ಯಳಾದ ಪ್ರಭು. ಇದು ಧುರಧೀರನಾದಂತಹ ಸಮರ್ಥನಾದಂತಹ ಮಗನನ್ನು ಪಡೆಯುವುದು ನನ್ನ ಉದ್ದೇಶ. ಕರುಣಿಸಬೇಕು ಪ್ರಭು. ಆಗಲಮ್ಮ, ನಿನ್ನ ಅಭೀಷ್ಟ ಸಿದ್ಧಿಸಲಿ. ಆದರೆ ನಿನಗೆ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಏನು ಕೋಣನಾಗಿ ಹುಟ್ಟುತ್ತಾನೆ? ಆತನನ್ನು ಹೇಗೆ ಎತ್ತಿ ಮುದ್ದಾಡಲಿ ಸ್ವಾಮಿ? ಮಾಲಿನಿ, ದೇವಾ, ಏನು ಮಾಡೋಣ? ನೀನು ಮಾಡಿದ ತಪಸ್ಸಿನ ಪ್ರಭಾವದಿಂದ ಪರಿಸರದಲ್ಲಿರುವ ಮುನಿಗಳ ತಪಸ್ಸಿಗೆ ವಿಘ್ನವಾಯಿತು. ಕೋಪದಿಂದ ಅವರು ಈ ರೀತಿ ಶಪಿಸಿದ್ದಾರೆ. ಅನುಭವಿಸಲೇಬೇಕು. ಪರಿಹಾರವೇನು ಇಲ್ಲವೇ ಸ್ವಾಮಿ? ಮಗಳೇ ಮಾಲಿನಿ, ದೇವಾ, ಮರುಗದಿರು ಮಾಲಿನಿಯೇ ಮುನಿವರವನೆನ ವಚನವೋ ತಪ್ಪಲನೆಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿ ಎನಿಸಿದ್ರಿ ಜಗನೇ ಮೆರೆಯುವನು ಖನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮರುಗದಿರು ಮಗಳೇ ಮಾಲಿನಿ, ಮರುಗದಿರು. ಮಗಳೇ ಮಾಲಿನಿ, ಮರುಗದಿರು. ಇತರರಿಗೆ ಕಷ್ಟವಾಗಬಾರದೆಂದು ನೀನು ಯೋಚಿಸಿರಬಹುದು. ಆದರೆ ನಿನ್ನ ತಪಸ್ಸಿನಿಂದ ಯಾರಿಗೆ ಕಷ್ಟವಾಗಬೇಕೆಂದು ನಾನು ಮಾಡಲಿಲ್ಲ ಸ್ವಾಮಿ ತಪಸ್ಸನ್ನು. ಇರಲಿ, ಆದರೂ ಹುಟ್ಟುವಂತಹ ಮಗನು ಜಾಣನಾಗಿರುತ್ತಾನೆಂಬುದು ನೀವು ಹೇಳಿದ್ದೀರಿ. ಸರಿ ಸ್ವಾಮಿ, ಹಾಗೆ ಆಗಲಿ. ಇನ್ನು ಈ ವಿಚಾರವನ್ನು ಕನಕ ಗರ್ಭನನ್ನೇ ಮವನಗೊಂಡು ಮಾಲಿನೇ ಗನಹರು ಕ್ಷಣದೋಳು ನಿಜ ರೂಪವನು ದಾಳೆಯುತ್ತಲೆ ಮನಗೈದಿ ಜನನಿಯಲೇ
ಕಾರಣವೇನು ಮಲ್ಲಿನ? ಹಿಂದೆ ಒಂದು ಪಟ್ಟಂತಹ ಆಸೆ ಹೌದಾ? ಸ್ವರ್ಗದ ಗದ್ದುಗೆ ಏರಬೇಕೆಂದು ಪರಿಣಾಮವಾಗಿ ಭಾರಿ ಸೋಲನ್ನು ಅನುಭವಿಸಬೇಕಾದ್ದು. ಆದರೆ ಈಗ ಶೋಣಿತಾಪುರದಂತಹ ಅಷ್ಟು ದೊಡ್ಡ ಪುರದ ರಾಣಿ ಅಲ್ಲ, ಒಂದು ರೀತಿಯಲ್ಲಿ ಶೋಣಿತಾಪುರದ ಮಾತೆಯಂತೆ ಕರೆಸಿಕೊಳ್ಳುವ ತಿಥಿದೇವಿಯವರು ಕಳುಹಿಸಿದಂತಹ ವಾಲೆ ತನ್ನ ಮಗಳಾದ ಮಾಲಿನಿಯನ್ನು ವಿವಾಹವಾಗಬೇಕೆಂದು ಬಂದಿತಲ್ಲೇ ಶುಭ ಕಾಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವ ಹಾಗೆ. ಯಾಕೆ ಮಲ್ಲಿನ? ಮಾಲಿನಿಯನ್ನು ವಿವಾಹವಾದಲ್ಲಿ ಒಳ್ಳೆಯ ರೂಪವಂತ ಹೆಣ್ಣು ಸಿಗುತ್ತಾಳೆ. ಅಂತದರಲ್ಲಿ ಇಡೀ ಶೋಣಿತಾಪುರದ ಸಕಲ ಅಸುರ ಬಲವನ್ನು ನನ್ನದಾಗುತ್ತದೆ. ಆಗ ಸ್ವರ್ಗದ ಮೇಲಿನ ಹಗೆಯನ್ನು ತೀರಿಸಬಹುದು. ನಾಗವನ
ದೇವೇಂದ್ರನ ಆಜ್ಞೆಯಂತೆ ನನ್ನ ರೆಕ್ಕೆಯಿಂದ ಬಡಿದು ಸಾಯಿಸ್ತೇನೆ. ಬಾ ಮುಂದೆ. ಮರಣ ಮೃತ್ಯುವೇ ಆಯಿತು. ಸ್ವರ್ಗಲೋಕವು ಸುರಪನ ಸ್ವಾಧೀನವಾಯಿತು. ಇನ್ನು ಯಕ್ಷಲೋಕಕ್ಕೆ ತಿರುಗುತ್ತದೆ. ಪತಿಯನೇ ಮಡಿದೆಯ ಪತಿಯ ನೀ ಮಾಡಿದೆಯೋ ಈ ಪರಿ ಜತೆಯ ಕಲುವರೆ ಈ ಪರಿ ಜತೆಯ ಕಲುವರೆ ಜತೆಯೊಳು ನಿನ್ನ ಅಗಲಿ ವ್ಯತೆಯ ಯಾರೊಡನೆ ಏನಾಗಿ ಹೋಯಿತು? ಈಗ ಬರುತ್ತೇನೆ. ಆ ದೇವತೆಗಳಿಗೆ ಪಾಠ ಕಲಿಸುತ್ತೇನೆ ಎಂದು ಹೋದವರು ಅವರ ಕಪಟಕ್ಕೆ ಸಿಲುಕಿ ಬಿದ್ದಿರುತ್ತಾರೆ. ಭೂತರು ಸುದ್ದಿಯನ್ನು ತಂದದ್ದಲ್ಲ, ನನ್ನ ಕಿವಿಗೆ ಕಾದು ಸೀಸವನ್ನು ಸುರಿದಂತಾಯಿತು. ಅರನೇ ಶಿವನೇ, ಇನ್ನು ನಾನೇಗೆ ಬದುಕಲಿ ಸ್ವಾಮಿ, ನಾನೇಗೆ ಬದುಕಲಿ? ಹೌದಲ್ಲ, ಅತ್ತು ಬಲವೇ ನಿನ್ನು ಸುಮ್ಮನೆ ಹತ್ತು ಬಲವೇ ನಿನ್ನು ಸುಮ್ಮನೆ ಸತ್ತವರು ಜೀವೆ ಪರೆ ಸತ್ತವರು ನೀವೆ ಪರೆ ತರಳ ಮಹಿಷಾಸುರಗೆ ಹದನಗಳ ತರಳ ಮಹಿಷಾಸುರನಿಗೆ ಹದನಗಳ ಬಿತ್ತರಿದಿ ಸುಮನಸ ಮೊತ್ತವನು ಸದೆ ಪಡೆದು ನಾಕವ ಅತ್ತಿಯಲ್ಲಿ ವಶಗೈಯುವುದೆನ್ನುತ್ತಾರೆ. ಕರೆದಳ ಮಗನ ಹೌದಲ್ಲ, ನಾನೇ ಕೇಳಬೇಕು. ನನಗಾರು ಇಲ್ಲವೇನೋ? ಇದ್ದಾನಲ್ಲ ಧುರಧೀರ ಸಮರ್ಥನಾದಂತಹ ಮಗ, ಆತನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ ಬಾ.
ಮಗುವಿನ ಕೂಗು ಕೇಳಿಸಿತು. ಮಗನೇ ಮಹೀಶ, ಎತ್ತ ಕಡೆಗೆ ಬಾ ಎನ್ನುವ ಹಾಗೆ. ಏನಾಯ್ತು? ಯಾಕೆ ಈ ಅಳು? ಯಾರಿಂದ ಕಷ್ಟ ಬಂತು ನಿನಗೆ? ಹೇಳು ತಾಯಿ, ಹೇಳು ಹೇಳು. ಹರಿಯೋ ಶಂಕರನು ಹರಿಯೋ ಶಂಕರನು ಬೇಳಲೇನೋ ಅಯ್ಯೋ ಮೊದ್ದು ಕಂದ ನಮ್ಮ ಬಾಳುವೆ ತೀರಿದುನು ಮಗನಿಯ ನಮ್ಮ ಬಾಳುವೆ ತೀರಿದುನು ಮಗನಿಯ ಮೇಲು ಲೋಕವನ್ನು ಬಯಸಿ ಬಂದ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರಸಿ ಏನೆಂದು ಹೇಳಿ ಕಂದ? ಬಾಳುವೆ ತೀರಿತು ಮಗನೇ. ನಿನ್ನ ತಂದೆಯವರು ದೇವಲೋಕವನ್ನು ವಶಪಡಿಸುವುದಕ್ಕೆ ನಾಗವನ್ನೇರಿ ಯುದ್ಧದಲ್ಲಿ ನಾಗವನ್ನು ಜಯಿಸಿದರು ಕುಮಾರ. ಹೌದು ಕಂದ. ಆದರೆ ನಂತರದ ಯುದ್ಧದಲ್ಲಿ ನಿನ್ನ ತಂದೆಯವರು ಅಳಿದರಂತೆ ಕುಮಾರ. ಜನನಿಯ ವಚನವನ್ ನಾಲೆಜ ಮಹಿಳನು ಮಹಿಳನು ಜನನಿಯ ವಚನವನ್ ನಾಲೆಜ ಮಹಿಳನು ಕನಲು ತನ್ನಯ ಮನದೊಳು ಗರ್ಜಿಸಿ ಹೊಯ್ದಾಗಿಯೊಳಿಂದ
ಕರೆದು ಅವರ ಹಾಸನದಲ್ಲಿ ಅವರು ಕುಳಿತ ನಂತರ ಅವರ ತೊಡೆಯಲ್ಲಿ ನನ್ನನ್ನು ಕುಳಿಸುತ್ತಾ ಇದ್ದರು. ಅಂತಹ ತಂದೆ ಇನ್ನಿಲ್ವೇ? ಇನ್ನು ನನಗೆ ತಂದೆಯ ಪ್ರೀತಿ ಇಲ್ವೇ ತಾಯಿ? ಇಲ್ಲ ಕಂದ. ಅಮ್ಮ, ಯೋಚಿಸಿ ಫಲವಿಲ್ಲ ಅಮ್ಮ. ಹೋದವರು ಮತ್ತೆ ಬರುವುದಿಲ್ಲ. ನನ್ನ ಅಪ್ಪನ ಸಾವಿಗೆ ಕಾರಣ ಯಾರು ಹೇಳಿ? ಯಾರೇ ಬರಲಿ ಬಿಡುವುದಿಲ್ಲ. ಹೋಗ್ತೇನಮ್ಮ. ತನಯನಾಡಿನ ನುಡಿಗೆ ಮಾಲಿನಿ ಮನದಿ ಹರುಷವದಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವ ವನ ಜನಾವನು ಬರುವನು ಕೃತಜ್ಞತೆಗೆ ಅನವರತ ಸುಮನಸ ಪಕ್ಷದಲ್ಲಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ಬರಗಳನ್ನು ತನಯ ನಾಡಿನ ನುಡಿಗೆ ಮಾಲಿನಿ ಹರೋಷವನನ್ನು ಅದನ್ನು ಕೇಳಿ ನನಗೆ ಸಂತೋಷವಾಯಿತು. ನಿಮಿಷವನ್ನು ಗೆಲ್ಲುತ್ತೆ ಎಂಬುದು ನನಗೆ ಗೊತ್ತು ಕಂದ. ಆದರೆ ಆ ಸುರರ ಪಕ್ಷಪಾತಿಯಾಗಿ ಆ ಹರಿಯು ಬರುತ್ತಾನೆ. ನಾನೇನು ಮಾಡಬೇಕು? ಅವನು ನಿನ್ನನ್ನು ತಡೆಯಬಾರದು. ಅದಕ್ಕಾಗಿ ಬ್ರಹ್ಮದೇವನನ್ನು ಒಲಿಸಿ ಬೇಕಾದಂತಹ ವರಗಳನ್ನು ಪಡೆದು ಕಂದ. ಇದು ನಿನ್ನ ತಂದೆಯವರ ನಿನಗೆ ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವೇದಾಂತನ ತಪ ಕೈವೆನೋ ಎನ್ನುವುದಲಿ ಗಣಪರ ಟೈತನ್ನು ಪುಷ್ಟರ ಚೇತರಿ ಬಗುದಾಲಿ ಸೇರಿದೆ. ಅದರ ಕುರಿತಾಗಿ ತಪಸ್ಸನ್ನ ಮಾಡಿದೆ. ಮೆಚ್ಚಿ ನನಗೆ ವರವನ್ನ ಕೊಟ್ಟ. ಹೇಗೆ ಅಯ್ಯೋ ನಿಜೆಯಿಂದಲೇ ಮಾತ್ರವೇ ನನಗೆ ಮರಣ ಎನ್ನುವ ಹಾಗೆ ಶೋಣಿತಾಪುರವನ್ನು ಸೇರಿದ್ದೇನೆ. ಆದರೆ ಈ ಕಾಲದಲ್ಲಿ ನನ್ನನ್ನು ಕಾಣುವುದಕ್ಕೆ ಆಗಿ ಯಾರೋ ಬಂದಿದ್ದಾರಂತೆ.
ಮಾಲಿನೀದು ಕುಮಾರ ನಾವೆಲ್ಲ ರಾಕ್ಷಸರು. ನನ್ನ ಹೆಸರು ಶಂಕಾಸುರ, ಅವನು ಬಿಡಲಾಸುರ, ಇವನು ಚುಕ್ಷುರ, ಮತ್ತೊಬ್ಬ ದುರ್ಗಾಸುರ. ಒಂದು ಕಾಲದಲ್ಲಿ ಬಲಯುತರಾಗಿದ್ದೆವು. ಈ ಶೋಣಿತಾಪುರದಲ್ಲಿಯೇ ಬದುಕೊಂಡಿದ್ದವರು. ಸುರಲೋಕವನ್ನು ಬಯಸಿ ನಾಕವೇರಿ ದೇವತೆಗಳನ್ನು ಗೆದ್ದೆವು. ಆಗ ಹರಿ ಬಂದು ಆತನ ಚಕ್ರದಿಂದ ಅಂಗಾಂಗಗಳನ್ನು ಕತ್ತರಿಸಿದ. ಅದರಿಂದ ಹೀಗಾಯಿತು. ಹಾಗಾದರೆ ಇಲ್ಲಿಯವರೆಗೆ ನೀವೆಲ್ಲಿದ್ದೀರಿ? ಹರಿಯು ಇದು ವಿಚಾರ ತಿಳಿದು ಬಂದಿದ್ದೇವೆ. ಹಾಗಾದರೆ ನೀವು ನಮಗೆ ಹಿತವುಳ್ಳವರಲ್ವೇ? ನನ್ನನ್ನು ಸೇರುವುದಕ್ಕೆ ಈ ಶೋಣಿತಾಪುರವನ್ನು ಪುನಃ ನೀವು ಸೇರಿದವರಿದ್ದೀರಿ. ಸಂತೋಷವಾಯಿತು. ನೀವು ಕೂಡಿದ್ದು ಒಳ್ಳೇದಾಯಿತು. ನನಗೊಂದು ಬೆಂಬಲ ಸಿಕ್ಕಿದ ಹಾಗಾಯಿತು. ಹಾಗಾದರೆ ಇದುವೇ ಸರಿಯಾದ ಅವಕಾಶ. ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡುವುದಕ್ಕೆ ಮುನ್ನಡೆಯೋಣ. ದುರುಳಾದ ಮಹಿಷಾಸುರನಿಂದ ಸ್ವರ್ಗಕ್ಕೆ ದಾಳಿಯಾಗಿದ್ದಂತೆ ತಡ ಮಾಡುವುದಲ್ಲ, ಆತನನ್ನು ಸದೆ ಬಡಿಬೇಕಾಗಿದೆ. ಎಲ್ಲ ನಮ್ಮ
ನಿನ್ನ ಆನೆಯನ್ನ ಏರಿ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ನನ್ನನ್ನು ಎದುರಿಸುವುದಕ್ಕಾಗಿ ಬಂದೆಯೋ? ಹೌದು. ಏನು ಮಾಡಿದೆ? ಏನು ಮಾಡಿದೆ ನೀನು? ನನ್ನ ತಂದೆಯವರನ್ನ ಕೊಂದೆ. ಹೌದು. ಹೌದಲ್ವಾ? ಸೇಡನ್ನು ತೀರಿಸುವುದಕ್ಕೆ ನಾ ಬಂದವನಿದ್ದೇನೆ. ಅಷ್ಟು ಮಾತ್ರವಲ್ಲ, ಸುರಗತ್ತುಗೆಯನ್ನು ನನಗೆ ಒಪ್ಪಿಸಬೇಕು. ನೀ ಇಲ್ಲಿಂದ ತೊಲಗಬೇಕು. ಸ್ವರ್ಗದಾಸೆಯಿಂದ ಬಂದೆಯ. ಒಮ್ಮೆ ನಿನ್ನ ಅಪ್ಪನಿಗಾದ ಗತಿಯನ್ನು ಯೋಚಿಸಿಕೋ. ಅಂದ ದಾರಿಗೆ ಹಿಂದೆ ಹೋದರೆ ಸರಿ. ಹೋದ್ರ ಏನಿದು? ಹೌದಲ್ಲ? ಇನ್ನು ಈ ಮೂರು ಲೋಕಗಳಿಗೂ ಈಶ ಯಾರು ಅಂತ ಕೇಳಿದ್ರೆ ಮಹಿಷಿ ಈಶ. ಹಾಗೆ ಸರಿಯಾಗುವುದಿಲ್ಲ, ಮಹಿಷಾಸುರ ಆಗುವುದಲ್ವಾ? ಹೇಗೆ? ಇನ್ನು ಎಲ್ಲವೂ ನಮ್ಮದಲ್ಲಿ, ಎಲ್ಲವೂ ನಮ್ಮ ಸ್ವಾಧೀನ. ಇನ್ನು ಸೂರ್ಯ ಚಂದ್ರರ ಚಲನೆಯಲ್ಲೂ ನಮ್ಮ ನಿಯಂತ್ರಣ ಎನ್ನುವುದು ಬೇಕು. ನಾನು ಹೇಳಿದಾಗ ಹೋಗಲು, ನಾನು ಹೇಳುವಾಗ ಕತ್ತಲೆ. ಎಲ್ಲ ಅರ್ಪಣ ತರ್ಪಣ ಏನಿದ್ದರು ಈ ಮಹಿಷಾರ್ಪಣ ಆಗ್ಬೇಕು. ದೇವತೆಗಳಿಗೆ ಹವಿಸ್ಸಿಲ್ಲ, ಹವಿಸ್ಸೇನಿದ್ರು ನನಗೆ ಇನ್ನು. ಹೌದಲ್ಲ? ಇನ್ನು ಎಲ್ಲವೂ ನಮ್ಮದೇ. ಇನ್ನು ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಯಾಕೆ? ಯುದ್ಧ ಮಾಡಿ ನಮಗೆ ದಣಿದಿದೆ ಅಲ್ವಾ? ಆದ್ದರಿಂದ ವಿಶ್ರಾಂತಿಯನ್ನು ಮಾಡೋಣ. ತನ್ನ ಬಲವನ್ನೆಲ್ಲ ಸೇರಿಸಿ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟು ನಮ್ಮ ಸಿಂಹಾಸನವನ್ನು ಕಸಿದುಕೊಂಡಿದ್ದಾನೆ. ದಿಕ್ಪಾಲಕರಾದ ನಿಮಗೆ ಕಾರ್ಯವೂ ಇಲ್ಲದಾಗೆ ಆಯಿತು. ಇದಕ್ಕೆ ಆತನಿಗೆ ವರವನ್ನು ಕೊಟ್ಟ ವಾಣಿನಾಥನಲ್ಲಿ ಹೋಗಿ ಸಮಸ್ಯೆಯನ್ನು ಹೇಳೋಣ. ಆತನು ಏನಾದರೂ ಪರಿಹಾರವನ್ನು ಕೊಡುವ ಭರವಸೆಯೊಂದಿಗೆ ಸತ್ಯಲೋಕಕ್ಕೆ ತೆರಳೋಣ.
ಪೊರೆಯಬೇಕೆಲೆ ವಾಣಿನಾದ ಪೊರೆಯಬೇಕೆಲೆ ವಾಣಿನಾದ ನಮ್ಮಿಂದ ವರವನ್ನು ಪಡೆದು ವರ್ಗಲೋಕಕ್ಕೆ ದಾಳಿ ಇಟ್ಟು ನಮ್ಮ ಸಿಂಹಾಸನವನ್ನು ಕಸಿದುಕೊಂಡಿದ್ದಾನೆ. ಈ ಸಮಸ್ಯೆಗೆ ನೀವೇ ಪರಿಹಾರ ಕೊಡಬೇಕು. ಇಂದ್ರಾಣಿ ದೇವತೆಗಳೇ, ವಿಚಾರವನ್ನೆಲ್ಲ ನಾನು ತಿಳಿದಿದ್ದೇನೆ. ಏನು ಮಾಡೋಣ? ಹೂಳನು ಕಠಿಣ ತಪವಸೆಗಿದಾಗ ಮಂತ್ರಾಧೀನನಾಗಿ ಅವನು ಬೇಡಿದ ವರಗಳನ್ನಿಟ್ಟಿದ್ದೇನೆ. ತ್ರಿಜಗದಲ್ಲಿರುವ ಯೋನಿಸರಿಂದ ಮರಣವೇ ಅವನಿಗೆ ಒದಗದು. ಮೂರ್ತಿಗಳಾದ ನಮ್ಮಿಂದಲೂ ಮಹಿಷನನ್ನು ಸಂವರಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಒಂದು ದಾರಿ ಇದೆ. ಆದರೆ ತೋರುವೆ ಹಾದಿಯನಾದನು ತನ್ನ ಕರ್ಣಕಿಲ್ಪಿಷದಿಂದ ಚಲಿಸಿದ ವಧುಕೈಟಭರನ್ನು ಉಪಾಯದಿಂದ ವಧಿಸಿದನಾತ. ಅವನೆಡೆಗೆ ಹೋಗೋಣ. ಹಾಗೆ ಆಗಲಿ. ಬರೆದು ಹಿಲಾದ್ರಿಯ ಬಳಿಯೊಳಗಿರಾಗಿ ಪುರಹರ ನಡೆದರಾನು ಚರಣಗೆ ಒಂದಿದೆ ಹರಿಹರರನ್ನಾಗಿ ದುರುಳನ ಹದನನು. ನಯಾಧೀಶನಿಗೆ ಮೊದಲಾಗಿ ವಂದಿಸಿದ್ದೇನೆ. ಶ್ರೀಹರಿಗೆ ತಲೆಬಾಗಿದೆ. ಶಂಕರ ವರಬಲದಿಂದ ಪ್ರಮತ್ತನಾದ ಮಹಿಷನು ಮೀರಿ ನಡೆಯುತ್ತಿದ್ದಾನೆ. ಅವನನ್ನು ವಧಿಸುವುದು ಹೇಗೆಂದು ತಿಳಿಯದೆ ನಿನ್ನೊಡನೆ ಪರಿಹಾರ ಸಿಗಬಹುದೆಂದು ಅರಸುತ್ತಾ ಬಂದಿದ್ದೇನೆ. ಮುಂದೇನು ಮಾಡಬೇಕೆಂದು ನೀನೇ ಹೇಳಬೇಕು. ನಾನು ಅದೇ ಯೋಚನೆಯಿಂದ ನಿನ್ನೆಡೆಗೆ ಹೊರಟೆ. ಬಂದು ಸೇರಿದ್ದು ತುಹಿನಗಿರಿಗೆ. ಪರಿಹಾರಕ್ಕಾಗಿ ಹುಡುಕಬೇಕು. ಅದು ಚಂದ್ರಕಾಂತ ಶಿಲೆಯೊಂದು ಗೋಚರಿಸುತ್ತಿದೆ. ಅದನ್ನೇರಿ ಕುಳಿತು ಆಲೋಚಿಸೋಣವಂತೆ. ಹಾಗೆ ಆಗಲಿ. ಉಳಿದವರು ಚಂದ್ರಗಾದ ಶಿಲೆಯುಳನಾಗಿ ಖಳನ ವಧಿಸುವ ಯತ್ನ ಯೋಚಿಸುವುದಲೇ ನಳಿನ ಲಾಭನು ಸುರರನೊಡಗೊಳ್ಳು
ವೈಕುಂಠನು ಕಾಣದಿರಲು ಹರಿಯು ವೈಕುಂಠದಲ್ಲಿಲ್ಲ. ಬಳಿಕ ಕೈಲಾಸಗೈದರಲಾಗ ಮುರಹರನು ನಿಳಯದೊಳಗಿಲ್ಲದಿರೇ ಕೈಲಾಸದಲ್ಲಿ ಪರಶಿವನಿಲ್ಲ. ಕಳವಳಿಸಿ ಬಳಿಕವರು ತಿಳುಹಿದ ಶರೀರ ನುಡಿಯು ಹರಿಹರರು ತುಹಿನದಿಯೊಳಗಿರ್ಬ ಹದನವನು ದೇವೇಂದ್ರ, ವೈಕುಂಠಕ್ಕೆ ಹೋದರೆ ನಾರಾಯಣನಿಲ್ಲ, ಕೈಲಾಸಕ್ಕೆ ಹೋದ್ರೆ ಪರಶಿವನಿಲ್ಲ. ಎಲ್ಲಿ ಹೋಗಿರಬಹುದು? ಯೋಚಿಸುತ್ತಿರುವಾಗ ಅಶರೀರವಾಣಿ ಕೇಳುತ್ತದೆ. ತುಹಿನಗಿರಿಯೆಡೆ ಇರುವ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಖಳವದೆಯ ಕುಳಿತು ಯೋಚಿಸುತ್ತಿದ್ದಾನೆ ಎಂದು. ಒಳ್ಳೆಯದು, ನಾವು ಅಲ್ಲಿಗೆ ಹೋಗಿ ಶರಣರಾಗೋಣ. ಹಾಗೆ ಆಗಲಿ. ಹರಿಹರ ಪದ ಕಲರು ದುರುಳ ಮಹಿಷ ಸುರನು ಬುಡಲಾರಿಗೆ ಕರಹರಿಸುತ್ತೀವೆಮ್ಮ ನೀವೇ ಪೊರೆಯುವುದೇ ನಾನು. ಹರಿಹರರೇ, ಬ್ರಹ್ಮದೇವ ದುರುಳನಾದ ಮಹಿಷಾಸುರ ಹಾಗೂ ಶಂಖದುರ್ಗಾರನ್ನು ಸೇರಿ 3 ಲೋಕವನ್ನು ತತ್ತರಿಸಿದ್ದಾನೆ. ನೀವೇ ರಕ್ಷಿಸಬೇಕು. ಅಜಬವ ಸುರಪ ಮುಖ್ಯರೇ, ಮಾಲಿನಿಯ ಮಗನಾದ ಮಹಿಷನು ಮೀರಿ ನಡೆಯುತ್ತಿದ್ದಾನೆ. ಎಂದಾದರೂ ಅವನ ನಾಶವಾಗಲೇಬೇಕು. ಅದಕ್ಕಾಗಿ ನನ್ನೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಎಳೆಯಿರಿ. ಗಣಿಗ ಮಹಿಷಾಸುರನ ನಾಶಕ್ಕಾಗಿ ನನ್ನಲ್ಲಿರುವ ರುದ್ರ ಶಕ್ತಿಯನ್ನೇ ಹೊರಗೆಡಹಿದ್ದೇನೆ. ಖಳನ ವಧೆಗಾಗಿ ರಜೋಗುಣದ ದಿವ್ಯ ತೇಜಸ್ಸನ್ನು ಹೊರಹೊಮ್ಮಿದ್ದೇನೆ. ಸುಮನಸರೇ, ಖಳನ ನಾಶಕ್ಕಾಗಿ ನಮ್ಮಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಮೂರು ಮೋದಿಗಳ ಮುಖದಿಂದ ಬರಡಿಹ ತೇಜ ಜಾರು ದಿಕ್ಪಾಲಗರ ತೇಜ ಒಂದಾಗುವುದಲಿ ನರಿಯಾಕೃತಿ ತಡೆದು ಧರಿಗಿಳಿ ಸುರರು ಜಯ ಜಯವೆಂದು ನುಡಿಗೈದರು.
ಕೊಂಡಿವು ಕರುಣಿಸುತ್ತ ಅಭಯ ಜಯ 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 ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ವೈಭ್ಯಾಸ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಬೇಕು ತಾಯಿ. ಎಳೆರೆ ಹರಿಯರಾಜರು ತಾಳಿ ಧೈರ್ಯ ಸುರಭ ಮುಖ್ಯರು ಬೇಡ ಬಾರದಿ ಬಂದ ಕಷ್ಟವ ಕೇಳಿಕೊಂಡೆ ಮಕ್ಕಳೇ ಮಗನೇ ಬ್ರಹ್ಮ ಮಗನೇ ನಾರಾಯಣ ಮಗನೇ ಬ್ರಹ್ಮ ಮಹೇಶ್ವರ ಸುರಪ ಮುಖ್ಯರೇ ಜಗನ್ಮಾತೆ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯಾದ ಅಪ್ರಕಾಶಳು ಅಪ್ರಮೇಯಳು ಆದಂತಹ ನನ್ನನ್ನು ಎಲ್ಲರೂ ಏಕೋ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿದ್ದೀರಿ. ಯಾರಿಂದ ಕಷ್ಟ ಬಂತು, ಏನಾಗಿ ಹೋಯಿತು ತಿಳಿಸಿರಿ. ಮಾತೆಯೇ ಲಾಲಿದು ಕಳಮೈಜನು ವಿಧಾತ ನಿತ್ಯ ವರಬಲ ಸುರಭಾತವೆಲ್ಲವ ಸೆಸೆಗೆಡಿಸಿ ನಿರ್ಭೀತಿಯಿಂದ ಮಾತೆಯೇ ಲಾಲಿದು ಮಾಲಿನಿಯ ಮಗನಾದ ಮಹಿಷನೆಂಬ ದಾನವನು ಅಜನಾವರ ಬಲದಿಂದ ಗರ್ವಿಷ್ಠನಾಗಿ ಮೆರೆಯುತ್ತಿದ್ದಾನೆ. ಬ್ರಾಹ್ಮಣರ ಗೋಗಳ ಸ್ತ್ರೀಯರ ಬದುಕಿಗೆ ಕಷ್ಟವೋ ಕಷ್ಟವಮ್ಮ. ಪಾತಾಳವನ್ನು ಸೆಳೆದು ಭೂಮಿಯನ್ನು ವಶಪಡಿಸಿದ್ದಾನೆ. ಸುರಪ ಮುಖ್ಯಮಾರರನ್ನು ಸೋಲಿಸಿದ್ದಾನೆ. ಇನ್ನು ಮುಂದಕ್ಕೆ ನೀನೇ ರಕ್ಷಿಸಬೇಕು ತಾಯಿ. ಅರಿತನರಿದೆ ಕಂಡುದರು ಭವನವರದಿ ಸುರರನ್ನು ಸೋಲಿಸಿ ನೆರೆಯುವುದರಿಂದಲೇ ಮೆರವಣಕಾದಿ ತ್ರಿಮೂರ್ತಿಗಳೇ ಸುರಪ ಮುಖ್ಯರೇ ಅರಿತನು ಅಜನ ವರಬಳದಿಂದ ಮಹಿಷನು ಕೊಪ್ಪಿ ಮೆರೆಯುತ್ತಿದ್ದಾನೆ. ಧರ್ಮಕಂಟಕನಾಗಿ ಮೆಳೆಯುತ್ತಿದ್ದಾನೆ. ಇರಿದು ಸಮಯದಲ್ಲಿ ಆತನನ್ನು ವಧಿಸಿ ಸ್ವರ್ಗವನ್ನು ಹಿಂದಿರುಗಿಸುತ್ತೇನೆ. ಧೈರ್ಯಸ್ಥರಾಗಿ. ಜೊತೆಗೆ ಶಂಕದುರ್ಗಾಂಜನ ನಡೆಗೊಂಡು ಧರ್ಮದಿ ಗೆಳಿದವನು ರಂಗಿನರಿಯೇ ಹರಿದನ್ನ ಮರೆವಿನ ರಂಗನರು ಮದುವೆ ದುಷ್ಟದಾನವನಾದ ಮಹಿಷನಿಗೆ ದುರ್ಬೋಧೆಯನ್ನು ಕೊಡುತ್ತಿರುವಂತಹ ಶಂಕದುರ್ಗಾಸುರರೇ, ಇಡೀ ಚಿಂತೆಯನ್ನು ಅವರ ನೆತ್ತರಿನಿಂದ ಪೃಥ್ವಿಯನ್ನು ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿ. ಏನಲು ಜಯ 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 ಏನನು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ ವೆಂದು ಜಯ ಜಯ
ಜಯ ಜಯ ಜಯ ಜಯ ದೇವತೆಗಳೇ, ನಮ್ಮ ತೇಜಸ್ಸೆಲ್ಲ ಒಂದಾಗಿ ನಾರಿಯ ಕೃತಿ ರೂಪವಾಯಿತು. ಈ ಸಂದರ್ಭದಲ್ಲಿ ವಿಶ್ವಕರ್ಮನು ನೂತನ ವಸನಭೂಷಣಗಳನ್ನು ತಂದಿಟ್ಟಿದ್ದಾನೆ. ದೇವನಾರಿಯರು ದೇವಿಯನ್ನು ಶೃಂಗರಿಸಿದ್ದಾರೆ. ಕಳನ ವಧೆಗಾಗಿ ಆಯುಧಗಳಾಗಬೇಕು. ಅದಕ್ಕಾಗಿ ನಮ್ಮ ಆಯುಧಗಳೆಂದು ಕಾಣಿಕೆ ರೂಪದಲ್ಲಿ ಅರ್ಪಿಸೋಣವಂತೆ. ವನ ಜನಮನು ಕರದ ಚಕ್ರವ ತ್ರಿನಯನ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತು ವಿನಯನಿವೋ ಸುರಪ ಕುಲಿಶವಾಯ ಅನಿಮಿಜರು ಶಕ್ತಾಯುಧಗಳು ಮಣಿದುದಿ ಪದದೊಳಿರಿದುದ ನುತಿದಿದನು ನುತಿಸಿದನು ಜಯ 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 ದೇವತೆಗಳೇ, ಶ್ರೀದೇವಿಯು ಸರ್ವಾಯುಧ ಧಾರಿಣಿಯಾಗಿದ್ದಾಳೆ. ರಣಕ್ಷೇತ್ರವನ್ನು ಸೇರಿಕೊಳ್ಳಲು ವಾಹನವು ಬೇಕು. ಅದು ಪರ್ವತರಾಜನ ಸಿಂಹನಾಗಿ ಬರುತ್ತಿದ್ದಾನೆಂತೆ. ಅಮ್ಮ, ಸಿಂಹವಾಹಿನಿಯಾಗಬೇಕು. ಇಂದ್ರಾದಿ ಸುಮನಸರೇ, ದುರ್ಗಡಾದಂತಹ ಮಹಿಷನು ವಧಿಸಲು ರಣವನ್ನು ಹೊತ್ತುಕೊಂಡು ಹೋಗುತ್ತಿರುವಂತಹ ವೇಳೆಯಲ್ಲಿ ಪರ್ವತರಾಜನ ಸಿಂಹವಾಗಿ ಬಂದಿದ್ದಾನೆ. ಹಾಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಜಯ 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 ಪರಿಮಳ
ಹಕ್ಕಿಗಳ ಚೀರಾಟ, ಕೆಂಡದ ಮಳೆ ಬೀರುತ್ತಾ ಉಂಟು, ರಕ್ತದ ಓಕುಳಿ ಹರಿಯುತ್ತಾ ಉಂಟು. ಏನಂತ ಯೋಚಿಸುವುದಕ್ಕೆ ಶಂಕ ದುರ್ಗಾದಿಗಳನ್ನು ಕಳಿಸಿದಂತಾದ್ರೆ ಸತ್ತು ಹೋದರಂತೆ, ಯಾರೋ ನಾರಿಯಂತೆ ದಿಟ್ಟತನದಿ ಹೆಜ್ಜೆಯ ನೀಡುವ ಗುಟ್ಟದೇನಲೆ. ಅಯ್ಯೋ ನಾರಿ, ಒಂದು ಕೆಲಸವನ್ನು ಮಾಡು, ಆ ಆಯುಧಗಳನ್ನೆಲ್ಲ ಬದಿಗಿಡು, ಸಿಂಹವನ್ನು ಕಾಡುವಿಗೆ ಅಳಿಸು, ನನ್ನ ತೊಡೆ ಬೆಳೆಸುವುದಕ್ಕಾಗಿ ಬಂದಿದ್ದೇನೆ. ಮರ್ಯಾದೆಯಲ್ಲಿ ಹೇಳುತ್ತಿದ್ದೇನೆ, ಸುರತಿಂತೆಯನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಶಿರ
ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಸುರಪಾಲ ಮಾತೆ ಸುರಭಯ ನಿನಗೆ ಮುಂದಗೆ ಹರುಷದಲ್ಲಿ ನಾಗವನು ಪಾಲಿಸುವ ಮರೆಯಾದ ನಯನವನು ನಿರದ ಮನದಿ ಸುರಭ ಭಯ ಇಲ್ಲ ನಿನಗೆ ಜಗನ್ಮಾತೆ ಇದು ಧರ್ಮ ವಿನಾಶಕನಾದಂತಹ ಧರ್ಮ ದ್ರೋಹಿಯಾದಂತಹ ಆ ಮಹಿಷಾಸುರನನ್ನು ವಧಿಸಿಕೊಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, 9 ದಿವಸಗಳ ಪರ್ಯಂತ 9 ರೀತಿಯ ರೂಪಗಳನ್ನು ಧರಿಸಿದವಳು ನಾನು. ಇಂದು 10ನೇ ದಿವಸ. ಈ ದಿವಸವನ್ನು ವಿಜಯದಶಮಿ ಎಂದು ಕರೆಯಿಸಲ್ಪಡಲಿ. ಅಷ್ಟು ಮಾತ್ರವಲ್ಲದೆ ಇನ್ನು ನೀನು ನನ್ನನ್ನು ಯಾವಾಗ ನಿನಗೆ ಕಷ್ಟ ಬರುತ್ತದೋ ಅಂತಹ ಸಮಯದಲ್ಲಿ ಈ ತುಹಿನಗಿರಿಯಲ್ಲಿ ಬಂದು ಮುಂದಕ್ಕೆ ಪ್ರಾರ್ಥಿಸಿಕೋ, ನಿನಗೆ ಶುಭವಾಗಲಿ. ನಾನು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಶ್ರೀದೇವಿ ಚರಿತಾಮೃತ ಎಂಬ ಕಥಾ ಭಾಗವನ್ನು ಆಡಿದವರಿಗೂ ಆಡಿಸಿದವರಿಗೂ ಹಾಗೂ ನೋಡಿದವರಿಗೂ ಸ್ಥಳದಲ್ಲಿರುವಂತಹ ಮಹಾಲಿಂಗೇಶ್ವರ ದೇವರು, ಉಳ್ಳಾಲ್ತಿ ಅಮ್ಮನವರು ಹಾಗೂ ಶಾರದಾ ಮಾತೆಯು ಆರೋಗ್ಯ ಐಶ್ವರ್ಯ ನೀಡಲೆಂದು ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಗೆಲ್ಗೆ. ಆತ್ಮೀಯ ಕಲಾಭಿಮಾನಿಗಳೇ, ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಇಲ್ಲಿ ಈ ಯಕ್ಷಗಾನ ಕಲಾ ಪ್ರದರ್ಶನವನ್ನು ಮಾಡುವರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾರದಾ ಭಜನಾ ಮಂದಿರದ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು ಹಾಗೆ ಎಲ್ಲ ಸದಸ್ಯರಿಗೂ ನಮ್ಮ ಪಾಂಚಜನ್ಯ ಯಕ್ಷಕಲಾ ವೃಂದದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಇಷ್ಟು ಹೊತ್ತು ನಮ್ಮ ಈ ಕಥಾನಕವನ್ನು ವೀಕ್ಷಿಸಿದಂತಹ ಎಲ್ಲ ಸಹೃದಯ ಕಲಾಭಿಮಾನಿ ಬಂಧುಗಳಿಗೂ ಹಾಗೆ ಭಗವತ್ ಭಕ್ತರಿಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಕತೆಗೆ ಮಂಗಲ ಹಾಡುವರೆ ಭಾಗವತರಿಗೆ ಅಪ್ಪನೆ. ಯಕ್ಷಗಾನಂ ಗೆಲ್ಗೆ. ಧರೆಯುಳ್ಳು ಬೆಸರಾದ ಪುತ್ತೂರು ಕ್ಷೇತ್ರದಿ ಧರೆಯುಳ್ಳು ಬೆಸರಾದ ಪುತ್ತೂರು ಕ್ಷೇತ್ರದಿ ಹತ್ತೂರ ಒಡೆಯ ಮಹಾಲಿಂಗೇಶ್ವರಗೆ ಶರಣಾಗತ ಪರಿಪಾಲಕನು ಮಗನ ಕುದುರ ಮಾಲಿಂಗೇಶ್ವರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಹಾಗಣಪತಿಗೆ ಮಹಾಲಿಂಗೇಶ್ವರಗೆ ದೇವಿ ಶಾರದಿಗೆ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ನಿತ್ಯ ಮಂಗಲೋ ಮಂಗಲೋ.
ನವರಾತ್ರಿಯ ಕೊನೆಯ ದಿನದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದಂತಹ ಪಾಂಚಜನ್ಯ ಯಕ್ಷಕಲಾ ವೃಂದ ಪುತ್ತೂರು, ಶ್ರೀದೇವಿ ಚರಿತಾಮೃತ ಶ್ರೀಯುತ ವ್ಯವಸ್ಥಾಪಕರಾದಂತಹ ಪದ್ಮನಾಭ ಹಂದ್ರಟ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಕೆದಮಾಡಿಗುತ್ತು ಸೀತಾರಾಮರೈಗಳು ಶ್ರೀಯುತ ಪದ್ಮನಾಭ ಹಂದ್ರಟ್ ಅವರಿಗೆ ಶಾಲು ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜಗನ್ಮಾತೆಯ ದಿವ್ಯ ರೂಪವನ್ನು ನಾವು ಯಕ್ಷಗಾನದ ಕಲೆಯ ಮೂಲಕ ಈ ವೇದಿಕೆಯಲ್ಲಿ ಕಣ್ತುಂಬಿಸಿಕೊಂಡಿದ್ದೇವೆ. ಅಂತಹ ಯಕ್ಷಗಾನವನ್ನು ಪ್ರದರ್ಶಿಸಿದಂತಹ ಪದ್ಮನಾಭ ಹಂದ್ರಟ್ ಅವರ ವ್ಯವಸ್ಥಾಪಕತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಕೆಲವೇ ನಿಮಿಷಗಳಲ್ಲಿ ಶಾರದಾ ದೇವಿಗೆ ಮಹಾಪೂಜೆ ನಡೆಯಲಿಕ್ಕಿದೆ. ಬಳಿಕ ಅನ್ನಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮುಳುವಾರು ವೃತ್ತದಲ್ಲಿ ಕರುನಾಡ ಗಾನಗಂಧರ್ವ ಖ್ಯಾತಿಯ ಮಿಥುನ್ ರಾಜ್ ವಿದ್ಯಾಪುರ ಅವರ ಕಂಠಸಿರಿಯಲ್ಲಿ ಅವರ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಪುತ್ತೂರು ಅರ್ಪಿಸುವ ಭಕ್ತಿ ಭಾವ ಸಂಗಮ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಮುಳುವಾರು ವೃತ್ತದಲ್ಲಿ ಸಂಜೆ ಗಂಟೆ 3ಕ್ಕೆ ಸರಿಯಾಗಿ ಆರಂಭಗೊಳ್ಳಲಿಕ್ಕಿದೆ. 4:15ಗೆ ಸರಿಯಾಗಿ ಈ ಸಂಗೀತ ಕಾರ್ಯಕ್ರಮ ಮುಗಿದು ಸಂಜೆ ಗಂಟೆ 4:55ಕ್ಕೆ ಸರಿಯಾಗಿ ಶ್ರೀ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆ ಮುಳುವಾರು ವೃತ್ತದಿಂದ ಹೊರಡಲಿಕ್ಕಿದೆ. ಈ ಶೋಭಾಯಾತ್ರೆಯಲ್ಲಿ ಸುಮಾರು 300ರಿಂದ 350 ಕುಣಿತ ಭಜಕರು ತಾಯಿ ಶಾರದೆಗೆ ತಮ್ಮ ಭಜನೆಯನ್ನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಪುತ್ತೂರಿನ ರಾಜರಸ್ತೆ ಬಹಳ ಅದ್ಭುತವಾಗಿ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡಿದೆ. ಆ ರಾಜರಸ್ತೆಯಲ್ಲಿ 5 ಕಡೆಗಳಲ್ಲಿ ವಿಶೇಷವಾದಂತಹ ಪ್ರದರ್ಶನವನ್ನ ನೀಡುವುದಕ್ಕಾಗಿ ಕೇರಳದಿಂದ ಸುಮಾರು 14 ಕಲಾ ತಂಡಗಳು ಈ ಒಂದು ವೈಭವದ ಶೋಭಾಯಾತ್ರೆಗೆ ಮೆರುಗು ನೀಡಲಿಕ್ಕಿದೆ. ವಿಶೇಷವಾಗಿ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಆಗಮಿಸ್ತಾ ಇರುವಂತಹ ಕೇರಳದ ಕೊಟ್ಟಾಯಂನ ಗರುಡಾಯನ ಅನ್ನುವಂತಹ ಕಲಾ ತಂಡದ ವಿಶೇಷ ಪ್ರದರ್ಶನವನ್ನು ನಾವೆಲ್ಲ ನೋಡ್ಲಿಕ್ಕಿದ್ದೇವೆ. ಕಳೆದ ಬಾರಿ ಎಲ್ಲ ಕಲಾ ಆಸಕ್ತರ ಮನಸೂರೆಗೊಂಡಂತಹ ಸಿಂಗಾರಿ ಕಾವಡಿ ಕೂಡ ಈ ಸಲ ಮತ್ತೊಮ್ಮೆ ಬರ್ತಾ ಇದೆ.